ನಿಮ್ಗೆ ಯಾಕೆ ಹಾಕ್ಬೇಕು? ಅದ್ ನಮ್ಮ ಇಷ್ಟ ರೀ. ನಿಮ್ಮ ಇಷ್ಟ ಆದ್ರೆ ಟವಲ್ ಹಾಕೊಂಡು ಬೇಡ್ರಿ. ಅಜ್ಜನ ಹೆಸರಲ್ಲಿ ಯಾಕೆ ಹೇಳ್ತೀರಾ? ಯಾರು? ಅದು ಬೆಂಗಳೂರಲ್ಲಿ ಕೊರಗಜ್ಜನ ಇದು ಕೋಲ ಹಾಕಿದ್ರಲ್ಲ, ನೀವೇನಾ? ಹೌದು ಭಾನುವಾರ ಇದೆಯಲ್ಲ ಕೋಲ ಸೇವೆ. ಭಾನುವಾರ ಇದೆಯಾ? ಈಗ ನಾವು ಹರಕೆ ಕೊಡೋದಾದ್ರೆ ಏನು ಕೊಡ್ಬೋದು? ಅಣ್ಣ ನಿಮ್ಗೆ ಎಲ್ಲಡಿಕೆ ಒಂದು ಕ್ವಾರ್ಟರ್ ಎಣ್ಣೆ ಮತ್ತೆ ಪೂಜೆ ಸಾಮಾನು ತಂದು ಕೊಡಿ ಅಣ್ಣ. ಪೂಜೆ ಸಾಮಾನು ಅಂದ್ರೆ ಏನೆಲ್ಲ ಬೇಕಾಗ್ತದೆ? ಅದೇ ಹೂವು, ಕಡ್ಡಿ, ಕರ್ಪೂರ. ಬೇರೆ? ಮತ್ತೆ ಅಷ್ಟೇ. ಅಲ್ಲ, ಈಗ ನಾವು ಮಂಗಳೂರಲ್ಲಿ ಏನಾದ್ರು ಹರಕೆ ಹೊತ್ಕೊಂಡ್ರೆ ಬೆಂಗಳೂರಲ್ಲಿ ಕೊಟ್ರೆ ಆಗ್ತದಾ? ನಿಮ್ಮ ಇಷ್ಟ. ಇಲ್ಲೂ ಅಜ್ಜ ಇದ್ದಾರೆ, ಅಲ್ಲೂ ಅಜ್ಜ ಇದ್ದಾರೆ. ಅಂದ್ರೆ ಹೇಗಾಗ್ತದೆ ಮೇಡಮ್? ಮೂಲ ಸ್ಥಾನ ಇಲ್ಲಿರುವಾಗ ಅಲ್ಲೇ ಕೊಡುದು? ಮೂಲ ಸ್ಥಾನ ಇಲ್ಲೂ ಅವ್ರ ಮೂಲ ಸ್ಥಾನ ಹಾಗೆ ಹುಟ್ಟಿರೋದಲ್ಲ, ನಾವೇ ಪ್ರತಿಷ್ಠಾಪನೆ ಮಾಡ್ತಾ ಇಲ್ವಲ್ಲ, ಅವರೇ ಬಂದು ಕೂತಿರೋದು ಇಲ್ಲಿ. ನಿಮ್ ಕೊರಗಜ್ಜನ ಇದು ಗೊತ್ತಿದೆಯಾ? ಇವಾಗ ನಿಮ್ಗೆ ಏನ್ ಬೇಕಂತ ಅಲ್ಲ ಹೇಳಿ ನಮ್ಗೆ ಕೇಳ್ಬೇಕಲ್ಲ. ನಾವು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿದ್ದೇವೆ. ನಾವು ಅಲ್ಲಿ ಈಗ ಮಂಗಳೂರಿನ ಕೊರಗಜ್ಜನಿಗೆ ಕೋಲ ಹರಕೆ ಏನಾದ್ರು ಹೊತ್ಕೊಂಡಿದ್ರೆ ಬೆಂಗಳೂರಲ್ಲಿ ಕೊಟ್ರೆ ಆಗತ್ತಾ ಅಂತ ಕೇಳೋದು. ಇವಾಗ ನೀವು ಮಂಗಳೂರಿಗೆ ಹೋಗಕ್ ಆಗಲ್ಲ ಅಂತಾನೆ ಅಜ್ಜ ಬೆಂಗಳೂರಲ್ಲಿ ಬಂದು ಕೂತಿರೋದು. ಯಾವಾಗ ಬಂದು ಕೂತಿರೋದು? ಅವ್ರು ಇವತ್ತು ಬೆಳಗ್ಗೆನೆ ಬಂದು ಕೂತಿರೋದು. ಅಲ್ಲ ಮೇಡಮ್, ನಾನೊಂದು ಕೇಳ್ತೀನಿ. ಕೊರಗಜ್ಜ ಅಂದ್ರೆ ಕೊರಗಜ್ಜನ ಮೂಲ ಸ್ಥಾನ ಅಂತ ಮಂಗಳೂರಲ್ಲಿ ಒಂದು ಇದೆಯಲ್ಲ? ಸುತ್ತಾರು. ಹೌದು, ಇದೆಯಲ್ಲ. ಅಲ್ಲಿಂದಲೇ ಬಂದಿರೋದೆ ಬೆಂಗಳೂರಿಗೆ? ಅಲ್ಲಿಂದೇ ಬಂದಿರೋದಂತಲ್ಲ, ಅವ್ರ ಮಾಯ ಸ್ವರೂಪ ಅಲ್ವಾ ಸ್ವಾಮಿ. ನಿಮ್ಗೆ ಎಷ್ಟು ಗೊತ್ತಿದೆ ಕೊರಗಜ್ಜನ ಬಗ್ಗೆ? ಎಷ್ಟು ಗೊತ್ತಿದೆ ಕೊರಗಜ್ಜನ ಬಗ್ಗೆ? ನನಗೆ ಕೊರಗಜ್ಜನ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಮುಖ್ಯ ಅಲ್ಲ, ಮತ್ತೆ ಬಂದಿದ್ದ ಕಾರಣ ಏನು ಅಂತ ತಿಳ್ಕೊಳ್ಳಿ. ಏನ್ ಕಾರಣ? ಅರ್ಥ ಆಯ್ತಾ? ಅಲ್ಲ, ಏನ್ ಕಾರಣ? ನಿಮಗೆ ಅಷ್ಟು ಕುತೂಹಲ ಇದ್ರೆ ಕೋಲ ಸೇವೆ ಇದೆ 27ಕ್ಕೆ, ಬಂದು ಅವ್ರ ಹತ್ರನೇ ಕೇಳಿ. ನನ್ನ ಅಲ್ಲ, ನಾವು ಮಂಗಳೂರಲ್ಲಿ ಕೋಲ ನೋಡಿದ್ದು, ಮಂಗಳೂರಲ್ಲಿ ಕೊರಗಜ್ಜನ ಬಗ್ಗೆ ತಿಳ್ಕೊಂಡೇ ಕೇಳೋದು ನಾನು ನಿಮ್ಗೆ. ಅಯ್ಯೋ, ಮಂಗಳೂರಲ್ಲಿ ಕೋಲ ಸೇವೆ ನೀವು ನೋಡಿರ್ಬೋದು, ತಿಳ್ಕೊಂಡಿರ್ಬೋದು, ನನಗೆ ಅದನ್ನೇ ಗೊತ್ತಿಲ್ಲ. ನಾನು ಅಜ್ಜನ ನಿಮ್ಗೆ ಅಲ್ಲ, ನಾನು ಕೇಳ್ತೀನಿ ನಿಮ್ಗೆ. ಅಲ್ಲಿ ಈಗ ಬೆಂಗಳೂರಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರಲ್ಲ ನೀವು, ದೈವ ಏನು ನೆಲೆ ನಿಂತಿದೆ ಅಂತ ಹೇಳಿದ್ರಲ್ಲ, ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ? ಎಕ್ಸ್ಪ್ಲೇನ್ ಏನ್ ಮಾಡೋದ್ರಿ? ನೀವು ಅದಕ್ಕೆ ಕೋಲ ಸೇವೆಗೆ ಬನ್ನಿ, ಎಕ್ಸ್ಪ್ಲೇನ್ ಅವರೇ ಮಾಡ್ತಾರೆ, ಅಜ್ಜನ ಬಾಯಿಂದಾನೆ ಬರುತ್ತೆ. ಅಲ್ಲ, ಇಲ್ಲಿ ನಾನು ಕೇಳೋದಕ್ಕೆ ಅಲ್ಲ ನಮ್ಗಿರೋ ಡೌಟ್ ಕೇಳೋದು ನಾವು. ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ಹರಕೆ ಹೊತ್ತಿರೋದು ಬೆಂಗಳೂರಲ್ಲಿ ಕೊಟ್ರೆ, ಇಲ್ಲಿ ಕೇಳಿ ಮೇಡಮ್, ಇಲ್ಲಿ ಕೇಳಿ ಫಸ್ಟ್, ಇಲ್ಲಿ ಕೇಳಿ, ನಾವು ಹೇಳೋದನ್ನ ಸ್ವಲ್ಪ ಕೇಳಿ. ಇಲ್ಲಿ ಮಂಗಳೂರಲ್ಲಿ ಹರಕೆ ಹೊತ್ತಿರೋದನ್ನ ಬೆಂಗಳೂರಲ್ಲಿ ಬಂದು ಕೊಟ್ರೆ ದೈವಕ್ಕೆ ಸಲ್ಲುತ್ತಾ ಅಂತ ಕೇಳೋದು ನಾನು ಅಷ್ಟೇ. ಒಂದು ವೇಳೆ ಸಲ್ಲಿಲ್ಲ ಅಂದ್ರೆ ಇಲ್ಲಿ ಕೇಳ್ತೀನಿ, ಇಲ್ಲಿ ಕೇಳಿ. ನಾವು ಹರಕೆ ಬೆಂಗಳೂರಲ್ಲಿ ಕೊಟ್ಟಿರೋದು ಮಂಗಳೂರಲ್ಲಿ ಹರಕೆ ಸಲ್ಲಿಲ್ಲ ಅಂದ್ರೆ ಅದರ ಏನಿದೆ, ಅದರ ಪ್ರತಿಫಲ ಏನಿದೆ, ಅದು ನೀವು ತಗೊಳ್ತೀರಾ ನೀವು? ಅಪ್ಪ, ನೀವು ಎಲ್ಲಿ ನೆನ್ಸ್ಕೊಂಡಿರ್ತೀರೋ, ನಿಮ್ಗೆ ಎಲ್ಲಿ ಅಜ್ಜ ಇದಾರಂತ ಸತ್ಯ ಸಾಬೀತಾಗುತ್ತೋ ಅಲ್ಲಿ ತಗೊಂಡು ಹೋಗಿ. ಕೇಳ್ತಾ ಇರೋದಕ್ಕೆ ನೀವು ಹೇಳಿ ಅಷ್ಟೇ. ನನ್ನ ಸ್ಥಾನದಲ್ಲಿ, ಅಂದ್ರೆ ನನ್ನ ಅಜ್ಜನ ಇವಾಗ ನಿಂತಿರೋ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಅಜ್ಜನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಮಹಿಮೆನೆ ಬೇರೆ ಇದೆ. ಕೇಳಿ, ಅಲ್ಲ ಅಲ್ಲಿ ಮಹಿಮೆ ಬಂದಿರೋದು ಬೇರೆ ಇದೆಯೋ ಅಲ್ಲ. ಕೊರಗಜ್ಜನ ಹೆಸರಲ್ಲಿ ನೀವು ಹೇಳೋದಕ್ಕೆ ನಾನು ಹೇಳ್ತಾ ಇರೋದು, ಮಂಗಳೂರಲ್ಲಿ ಹರಕೆ ಹೊತ್ತಿದ್ದಕ್ಕೆ ಬೆಂಗಳೂರಲ್ಲಿ ಬಂದು ಹರಕೆ ಕೊಟ್ರೆ ಮಂಗಳೂರಲ್ಲಿ ಸೇರುತ್ತಾ ಅಂತ ಕೇಳಿದ್ ನಾನು. ನೀವು ಮಂಗಳೂರಲ್ಲಿ ಹರಕೆ ಹೊತ್ತಿರ್ತಾನೆ, ಮಂಗಳೂರಿಗೆ ಹೋಗಿ. ನಿಮ್ಮ ಅಷ್ಟೊಂದು ಇದಿದ್ರೆ ಮಂಗಳೂರಿಗೆ ಹೋಗಿ. ನಾನು ಕೇಳೋದು ಮೇಡಮ್, ಅಲ್ಲ ನಿಮ್ಮ ಪ್ರಶ್ನೆ ನಿಮ್ದೇ ತರ ಕೇಳ್ತಾ ಇದ್ದೀನಿ ನಾನು, ನಿಮ್ದೇ ತರ ಕೇಳ್ತಾ ಇದ್ದೀನಿ. ಹೋಗ್ಬೇಡಿ, ದೇವ್ರ ಬಗ್ಗೆ ಚಿಂತೆ ಮಾಡಿ. ಅದಕ್ಕೆ ದೇವ್ರ ಬಗ್ಗೆ ಚಿಂತೆ ಇದ್ದದ್ದಕ್ಕೇನೆ ಹೇಳೋದು ನಾವು. ಘಟ್ಟ ಹತ್ತಿ ಮೇಲೆ ಹೋಗೋದಿಲ್ಲ ಅಂತ ಕೊರಗಜ್ಜ ಪ್ರಾರ್ಥನದಲ್ಲಿ ಹೇಳುತ್ತೆ. ಬೆಂಗಳೂರು ಎಲ್ಲಿ ಹೋಗುತ್ತೆ ಮೇಡಮ್? ಎಲ್ಲಿ ಬರ್ತದೆ? ಬೆಂಗಳೂರು ದೊಡ್ಡಬಳ್ಳಾಪುರ ಅಂದ್ರೆ ಘಟ್ಟದ ಮೇಲೆ ಅಲ್ಲ? ಘಟ್ಟದ ಮೇಲೆ ಬರ್ತದೆ. ದೈವ ಏನ್ ಹೇಳುತ್ತೆ? 7 ಕೊಪ್ಪ ಅಂತ ಇದೆ. 7 ಕೊಪ್ಪದಲ್ಲಿ ಮಾತ್ರ ನೆಲೆ ನಿಲ್ಲೋದು ದೈವ. ಮತ್ತೆ ನೀವು ಬೆಂಗಳೂರಲ್ಲಿ ಬಂದು ನಿಂತಿದೆ ಅಂತ ಹೇಳಿ ವ್ಯಾಪಾರ ಮಾಡ್ತೀರಲ್ಲ ನೀವು? ಹೌದು, ನಾನು ಒಂದೊಂದು ಪೂಜೆಗೂ 10,000 ರೂಪಾಯಿ ಬಿಲ್ ಮಾಡಿದ್ದೀನಿ. ನಿಮಗೂ ಬಂದು ಒಂದು ಪೂಜೆಗೆ 10,000 ರೂಪಾಯಿ ಬಿಲ್ ಮಾಡ್ಬಿಟ್ಟು ಬರಗಟ್ಟಿಲ್ಲ. ನಾವು ಆ ತರ ಇದ್ರೆ ಮಂಗಳೂರಲ್ಲಿ ಭಕ್ತಿ ಇದೆ ನಮ್ಗೆ, ನಾವು ಅಲ್ಲೇ ಹೋಗಿ ಮಾಡ್ತೀವಿ. ಬಿಸ್ನೆಸ್ ಮಾಡಬೇಡಿ ನೀವು. ಎಬ್ಬರಿಸ್ಬೇಡಿ, ನನ್ನ ಸೀಟ್ಗೆ ಎಬ್ಬರಿಸ್ಬೇಡಿ. ಇದ್ದೇನೆ, ಅರ್ಥ ಆಯ್ತಾ? ನಿಮ್ಗೆ ಅಗತ್ಯ ಇದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗಿ. ಅಗತ್ಯ ಇಲ್ದಿರ ಪ್ರಶ್ನೆ ಎಲ್ಲ ಮಾಡಕ್ ಹೋಗ್ಬೇಡಿ. ಮಾಡ್ತೀವಿ ಮೇಡಮ್, ಅರ್ಥ ಆಯ್ತಾ? ಮಾಡ್ಬೇಕಲ್ಲ. ನೀವು ತುಳುನಾಡವರು ಬೆಂಗಳೂರಿಗೆ ಹೆಂಗ್ರಿ ಹುಡುಗಿನ ಕೊಡ್ತೀರಾ? ಏನು? ತುಳುನಾಡು
ನೋಡಿ ಬೆಂಗಳೂರು ಹುಡುಗ ಬೆಂಗಳೂರಲ್ಲಿ ಕಳಿಸ್ತೀರಾ ಹೆಣ್ಮಕ್ಳನ್ನ ಮದುವೆ ಮಾಡಿಸ್ಬಿಟ್ಟು ಅಲ್ಲ ನೀವು ಅಲ್ಲಲ್ಲ ಅಲ್ಲಲ್ಲ ನಿಮಿಷ ನಾನು ಹೇಳೋದು ಅಲ್ಲಲ್ಲ ಕೇಳಿ. ಒಂದು ನಿಮಿಷ ತುಳುನಾಡಿನ ಹುಡುಗನ ಅಲ್ಲಲ್ಲ ನೀವೇನು ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ಬೆಂಗಳೂರು ನಿಮ್ಮ ತುಳುನಾಡಲ್ಲಿ ಇಟ್ಟಿರೋ ಹುಡುಗಿರ್ನ ಹ್ಮ್ ಬೆಂಗಳೂರು ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡು ಕೊಡ್ತೀರಲ್ಲ ಅതെಂಗೆ? ನಾನು ಅದೇ ಕೇಳ್ತಾ ಇರೋದು. ಅಲ್ಲ ನಾನು ಅದೇ ಪ್ರಕಾರ ಕೇಳ್ತೀನಿ ನಾನು. ನಿಮ್ಗೆ ದೈವ ಅನ್ನೋದು ಈ ತರ ಮದುವೆ ತರ ಹಾ ಮದುವೆ ತರ ಮದುವೆ ತರ ಅಂತ ನಾನು ಕೇಳ್ತಾ ಇಲ್ಲ. ಮತ್ತೆ ನೀವು ಅಲ್ಲ ನೀವೇನ್ ಹೇಳಿದ್ರಿ ಮತ್ತೀಗ? ಅದೇ ತರನೇ ನಮ್ಮ ಅಜ್ಜ ನೀವೇನ್ ಹೇಳಿದ್ರಿ ಈಗ? ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ನೆಲೆ ಊರ್ಬೋದು ಅವರು, ಅರ್ಥ ಆಯ್ತಾ? ಅಲ್ಲ ಅಲ್ಲ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಬೇರೆ ಏನಾದ್ರು ಮಾಡಿ, ಅಂತ ಏನಿಲ್ಲ. ದೇವದ ಹೆಸರಲ್ಲಿ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ಗೊತ್ತಾಯ್ತಾ? ನೀವು ಮಂಗಳೂರವ್ರು ಬೆಂಗಳೂರಲ್ಲಿ ಬಂದು ಬೆಂಗಳೂರು ಊಟ ಮಾಡ್ತಿದ್ದೀರಾ, ನೀವು ನ್ಯಾಯವಾಗಿ ಮಾತಾಡಿ, ಅರ್ಥ ಆಯ್ತಾ? ಊಟ ಮಾಡೋದಕ್ಕೇನು ಧರ್ಮಕ್ಕೇನು ಊಟ ಕೊಡಲ್ಲ, ಗೊತ್ತಾಯ್ತಲ್ಲ? ನಾನು ಧರ್ಮಕ್ಕೇನು ಮಾಡ್ತಿಲ್ಲ, ನಿಮ್ಮ ಭಿಕ್ಷೆನ ನಾನು ದೇವಸ್ಥಾನ ಕಟ್ತಾ ಇಲ್ಲ. ಈ ರೀತಿಯಾಗಿ ಆಡಿಯೋಗಳು ಒಂದಷ್ಟು ದಿವಸಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸಿರುವಂಥದ್ದು ಮತ್ತು ಅದರಾಚೆಗೆ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ತುಳುನಾಡಿನ ದೈವಗಳು ಅದು ತುಳುನಾಡಿನ ಆಚೆಗೆ, ನಾವು ಕರ್ನಾಟಕದ ಮಟ್ಟಿಗೆ ಹೇಳೋದಿದ್ರೆ ಈ ಪಶ್ಚಿಮ ಘಟ್ಟವನ್ನು ದಾಟಿ ಅದರಾಚೆಗೆ ಬಯಲು ಸೀಮೆ ಅಥವಾ ಆಚೆ ಉತ್ತರ ಕರ್ನಾಟಕಕ್ಕೆ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಮೈಸೂರು ಕರ್ನಾಟಕಕ್ಕೆ ಹೋಗುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿನ ಕಟ್ಟುಕಟ್ಟಲೆ ಮತ್ತು ಆ ಭಾಗದ ಆಚರಣೆ ವಿಧಿವಿಧಾನಗಳು ಇದು ಸರಿದೂಗುತ್ತಾ ಅನ್ನುವಂಥ ನೆಲೆಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಉಂಟು. ಈ ವಿಚಾರವಾಗಿ ನಾವು ಕೂಡ ಒಂದಷ್ಟು ಹೊತ್ತು ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಶಿವಾನಂದ ಎಸ್ ಪಾಂಡ್ರು ಮತ್ತು ಉದಯ ಜಿ ಆಚಾರ್ಯ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ. ಶಿವಾನಂದ ಎಸ್ ಪಾಂಡ್ರು ಇವರು ಪ್ರಧಾನ ಕಾರ್ಯದರ್ಶಿ ತುಳುನಾಡ ದೈವಾರಾಧನಾ ರಕ್ಷಣಾ ಚಾವಡಿ ಮೂಡಬಿದರೆ. ತುಳುನಾಡ ದೈವಾರಾಧನಾ ರಕ್ಷಣಾ ಚಾವಡಿ ಮೂಡಬಿದರೆ ಈ ಒಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಾನಂದ ಎಸ್ ಪಾಂಡ್ರು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಲಿಕೆ ಸಮುದಾಯದವರು ದೈವಾರಾಧನೆಯ ಏನು ನಾವು ಅದರಲ್ಲಿ ನೇರವಾಗಿ ಭಾಗಿ ಆಗ್ತಾ ಇರುವಂಥ ಸಮುದಾಯ, ಅಂದರೆ ದೈವದ ದರ್ಶನ ಅಥವಾ ದೈವದ ನಲಿಕೆ ಅಂತ ನಾವು ಹೇಳ್ತೇವೆ. ತುಳುನಾಡಿನಲ್ಲಿ ನಲಿಕೆ ಪಂಬದ ಸಮುದಾಯದವರು, ನಲಿಕೆ ಪಂಬದ ಮತ್ತು ಪರವ ಈ ಮೂರು ಸಮುದಾಯದವರು ಈ ದೈವದ ಪಾತ್ರಿಗಳು ಅಥವಾ ದರ್ಶನ ಪಾತ್ರಿಗಳಾಗಿ ಸೇವೆ ಮಾಡ್ತಾ ಇರುವವರು ಅಂತ ಒಂದು ಸಮುದಾಯಕ್ಕೆ ಸೇರಿದವರು ಶಿವಾನಂದ ಎಸ್ ಪಾಂಡ್ರು ಅವರು. ಜೊತೆಗೆ ಉದಯ ಜಿ ಆಚಾರ್ಯ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ ಸಕ್ರಿಯರಾಗಿರುವವರು. ಜೊತೆಗೆ ಗಗ್ಗರ ಮಾನಾದಿಗೆ ಚಾವಡಿ ಈ ಒಂದು ಸಂಸ್ಥೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ತುಳು ಮತ್ತು ತುಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವಿವಿಧ ಕಾರ್ಯಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಉದಯ ಜಿ ಆಚಾರ್ಯ ಅವರು. ನಾನು ಈಗಾಗಲೇ ನಾವು ಒಂದು ಆಡಿಯೋ ತುಣುಕನ್ನು ಇಲ್ಲಿ ಕೇಳಿದೆವು ಮತ್ತು ಈ ನಿಟ್ಟಿನಲ್ಲಿ ಚರ್ಚೆಗಳು ಅನೇಕ ನಡೀತಾ ಉಂಟು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಇರ್ಬೋದು. ಈ ನಡುವೆ ಅದು ಕೊರಗಥನಿಯ ಇರ್ಬೋದು ಅಥವಾ ಇಲ್ಲಿಯ ದೈವಾರಾಧನೆಯ ಬೇರೆ ಬೇರೆ ಆರಾಧನೆಗಳನ್ನು ಬೇರೆ ಭಾಗಗಳಲ್ಲಿ ಈ ತುಳುನಾಡು ಪ್ರಾಂತ್ಯ ಅಂತ ನಾವು ಏನು ಹೇಳ್ತೇವೆ ಅದರ ಆಚೆಗೆ ನಡೀತಾ ಇರುವಂಥದ್ದನ್ನು ಇತ್ತೀಚೆಗೆ ಮೈಸೂರಲ್ಲಿ ಕೂಡ ಏನೋ ಒಂದು ಈ ರೀತಿಯಾಗಿ ಕೋಲ ಸೇವೆ ಮಾಡಿದರು ಅಂತ ನೋಡಿದೆವು. ಇನ್ನೊಂದು ಕಡೆ ಈಗ ಬೆಂಗಳೂರಿನಲ್ಲಿ ಯಾರೋ ಸಣ್ಣ ಗುಡಿಯನ್ನು ಕಟ್ಟಿಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಶಿವಾನಂದ್ ಅವರೇ, ತಾವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲಾಗಿ ಸಮಸ್ತ ತುಳುನಾಡಿನ ಜನತೆಗೆ ನನ್ನ ಹೃದಯ ಸ್ಪರ್ಶಿ ಒಂದು ಸ್ವಾಗತ ಮತ್ತು ಅಭಿನಂದನೆ ಕೊಡುತ್ತಾ, ಇತ್ತೀಚೆಗಷ್ಟೇ ಭಾರಿ ವಿವಾದದಿಂದ ಬಂದಿರತಕ್ಕಂಥ ಒಂದು ವಿಚಾರಗಳು. ತುಳುನಾಡಿನ ದೈವಾರಾಧನೆ ಎನ್ನುವಂಥದ್ದು ನಾಗಾರಾಧನೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಯಕ್ಷಾರಾಧನೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಆರಾಧನೆಗಳಲ್ಲಿ ದೈವಾರಾಧನೆಗೂ ಪ್ರಾಮುಖ್ಯತೆ ಇರುವಂತ ಒಂದು ನಾಡು ನಮ್ದು ತುಳುನಾಡು. ನಮ್ಮ ತುಳುನಾಡು ಅಂತ ಹೇಳಿದ್ರೆ ಅಷ್ಟು ದೈವ ಭಕ್ತಿ ಮತ್ತು ಪ್ರಾಧಾನ್ಯತೆ ನೀಡುವಂತ ಎಲ್ಲಾ ಸಮುದಾಯಗಳು ಇಲ್ಲಿ, ಆ ಧರ್ಮ ಈ ಧರ್ಮ ಅಂತೆಲ್ಲ ಎಲ್ಲಾ ಧರ್ಮಗಳು ಈ ಮೊದಲಿಂದಲೂ ಆಚರಣೆ ಮಾಡಿಕೊಂಡು ನಂಬಿಕೆ ಶ್ರದ್ಧೆಯಿಂದ ಮಾಡತಕ್ಕಂಥ ದೈವಾರಾಧನೆ. ಮೂಲತಃ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ವಿಚಾರಗಳಾಗಿರ್ಬೋದು. ನಾನು ನಿನ್ನೆ ಕೆಲವು ವಿಚಾರಗಳು ಮಾತಾಡಿದೆ.
ಈಗ ಕೊರಗಜ್ಜ ದೈವ ಜೊತೆಗೆ ಅದು ಈಗ ಮಂಗಳೂರು ಇದು ಮೈಸೂರು ಬೆಂಗಳೂರಿನಲ್ಲಿ ಅವರು ಗುಡಿಯೋ ಅಥವಾ ಆರಾಧನೆ ಮಾಡ್ತಾ ಇರುವಂತದ್ದು ಕೂಡ ನಾನು ಅದೇ ವಿಚಾರಕ್ಕೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಮೂಲತಃ ಈಗ ದೈವಾರಾಧನೆ ಈಗ ಈ ತುಳುನಾಡಿನಲ್ಲಿ ಯಾರು ದೈವಾರಾಧನೆ ಪೂಜೆ ಮಾಡ್ತಾ ಇದ್ದಾರೋ ಇವರು ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗಗಳ ನಿಮಿತ್ತ ಹೋಗುವ ಸಂದರ್ಭಗಳಲ್ಲಿ ಅಥವಾ ಅಲ್ಲೇ ನೆಲೆಸಿರುವ ಸಂದರ್ಭದಲ್ಲಿ ಈಗ ನಮ್ಮ ದೈವಗಳ ಬಗ್ಗೆ ಕೆಲವು ಏನಾಗಿದೆ ಅಂತ ಹೇಳಿದ್ರೆ ಅವರ ಮೂಲ ಪರಂಪರೆ ಮತ್ತು ಅವರ ಕುಟುಂಬಸ್ಥರು ಅಥವಾ ಹಿರಿಯರುಗಳು ಎಲ್ಲ ಸೇರ್ಕೊಂಡು ಕೆಲವೊಂದು ಕಡೆ ಈಗ ಮೂಲ ಆಗಿದೆ, ನಾನು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮೂಲತಃ ತುಳುನಾಡಲ್ಲೇ ಆಚರಣೆ ಇದೆ ಎನ್ನುವಂಥದ್ದು ಈಗ ಏನು ಈ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಈಗ ನಾನು ಮೈಸೂರಿನ ವಿಚಾರಗಳಾಗಿರ್ಬೋದು, ದೊಡ್ಡಬಳ್ಳಾಪುರದ ವಿಚಾರಗಳಾಗಿರ್ಬೋದು, ಬೇರೆ ವಿಚಾರಗಳು ಬರುವಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೈವಾರಾಧನೆ ನೈಜತೆಗೆ ಧಕ್ಕೆ ಆಗಿದೆ, ದೈವಾರಾಧನೆಯ ನೈಜತೆಗೆ ಧಕ್ಕೆ ಆಗಿದೆ ಅಂತ ತಾವು ಹೇಳುವಂತದ್ದು. ಧಕ್ಕೆ ಆಗಿದೆ ಅನ್ನುವಂತ ನೇರವಾಗಿ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ತುಳುನಾಡಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ, ತುಳುನಾಡಿನ ಕಟ್ಟುಕಟ್ಟಳೆಗಳೇನು, ನಿಬಂಧನೆಗಳೇನು. ಒಂದು ನಿಮಿಷ, ಈ ನಡುವೆ ಈಗ ದೇವಸ್ಥಾನಗಳು, ಈಗ ಅದು ಗಣಪತಿ ದೇವಸ್ಥಾನ ಮಂಗಳೂರಲ್ಲಿ ಇರ್ತದೆ, ಆಚೆ ಏನು ಹೈದರಾಬಾದಲ್ಲೂ ಇರ್ತದೆ, ತಮಿಳುನಾಡಲ್ಲೂ ಇರುತ್ತೆ. ಶಿವನ ದೇವಸ್ಥಾನ, ಮಹಾವಿಷ್ಣುವಿನ ದೇವಸ್ಥಾನ, ಮಹಾವಿಷ್ಣುವಿನ ಆರಾಧಕರು, ಗಣಪತಿ ಆರಾಧಕರು ಬೆಂಗಳೂರಲ್ಲಿ ಇರ್ತಾರೆ, ಅಥವಾ ದೊಡ್ಡಬಳ್ಳಾಪುರದಲ್ಲಿ ಇರ್ತಾರೆ, ಅಥವಾ ಮಂಗಳೂರಲ್ಲೂ ಇರ್ತಾರೆ, ಉಡುಪಿಯಲ್ಲೂ ಇರ್ತಾರೆ. ಈಗ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ದೇವರ ಆರಾಧನೆಯನ್ನು ಈ ರೀತಿ ಮಾಡುವಾಗ ಯೂನಿವರ್ಸಲ್ ಆಗಿ ಎಲ್ಲಾ ಕಡೆ ಮಾಡುವಾಗ ದೈವಾರಾಧನೆಯ ಬಗ್ಗೆ ಈ ಜಿಜ್ಞಾಸೆ ಯಾಕೆ ಅಂತ ಕೇಳುವಂಥದ್ದು. ಸ್ಪಷ್ಟವಾಗಿ ನಾವು ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ದೈವಾರಾಧನೆ ಮತ್ತು ದೇವತಾರಾಧನೆ, ದೇವಕ್ರಿಯೆ ಮತ್ತು ಅಸುರ ಕ್ರಿಯೆ ಅಂತ ನಾವು ಹೇಳ್ತೇವೆ. ದೇವಕ್ರಿಯೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ದೇವರ ಪೂಜೆ ಕ್ರಿಯೆ. ಈಗ ನಾವೆಲ್ಲಿ ಅಲ್ಲಿ ಏನು ಹೇಳಿದ್ರು, ನಾವೊಂದು ಆಡಿಯೋನಲ್ಲಿ ನೋಡಿದೆ, ಇಲ್ಲಿ ಕೊರಗಜ್ಜನಿಗೆ ಪೂಜೆ ಅಂತ ಹೇಳ್ತಾರೆ, ಅದೇ ಇಲ್ಲಿ ಅಗಿಲು. ಆ ಪೂಜೆ ಎನ್ನುವಂಥದ್ದು ಶಬ್ದ ಏನಾಗ್ತದೆ ಅಂತ ಹೇಳಿದ್ರೆ ಅದೊಂದು ವೈದಿಕ ಪರಂಪರೆ, ದೇವಕ್ರಿಯೆಗೆ ಹೋಗ್ತದೆ. ದೇವಕ್ರಿಯೆ ಇಲ್ಲಿ ದೇವಕ್ರಿಯೆ ತುಳುನಾಡಲ್ಲಿ ಆಗುದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಬ್ರಾಹ್ಮಣರು ಅಥವಾ ಜೈನ ಮನೆತನದವರು ಅವರು ದೇವಕ್ರಿಯೆಯಲ್ಲಿ ದೇವಗಳಿಗೆ ಸೇವೆ ಮಾಡ್ತಾರೆ. ಬೇರೆ ಕಡೆಗಳಲ್ಲಿ ಏನಾಗ್ತದೆ ಅಸುರ ಕ್ರಿಯೆಯಲ್ಲಿ ಮಾಡ್ತಾರೆ. ದ್ರಾವಿಡ ಮೂಲ ಪರಂಪರೆ ಅಂತ ನಾವು ಹೇಳ್ತೇವೆ. ಈಗ ಏಕಂತ ಹೇಳಿದ್ರೆ ಅಲ್ಲಿ ಅಸುರ ಕ್ರಿಯೆ ಅಂತ ಹೇಳುವಾಗ ಅಲ್ಲಿ ಕೋಳಿ ಮಾಡುವಂತದ್ದು, ಈ ತರದ ಕೊರಗಜ್ಜನಿಗೆ ಬಲಿ ಕೊಡುವಂತದ್ದು, ಕೊರಗಜ್ಜನಿಗೆ ಅದರದೇ ಆದ್ಯ ಕೋಳಿಯ ಖಾದ್ಯ ಮಾಡಿ ಅಥವಾ ಪದಾರ್ಥ ಮಾಡಿ ಅದನ್ನು ಅಗೆಲು ಬಡಿಸುವಂತದ್ದು. ಇದು ಈ ವ್ಯತ್ಯಾಸ ದೇವಕ್ರಿಯೆ ಮತ್ತು ಅಸುರ ಕ್ರಿಯೆಯಲ್ಲಿ ನಡೆಯುವಂತ ಇದರನ್ನು ಈಗ ನಾನು ಆಗ್ಲೇ ಹೇಳಿದೆ. ಯಾಕಂತ ನೀವು ಹೇಳೋದು ದೇವರ ಆರಾಧನೆ ಬೇರೆ, ದೈವಗಳ ಆರಾಧನೆ ಬೇರೆ. ಪ್ರಾಮುಖ್ಯತೆ ಇನ್ನೊಂದಂತ ಹೇಳಿದ್ರೆ, ಈಗ ದೈವಗಳು ಹೋಗಿಲ್ವಾ, ಈ ಮೊದಲು ಎಲ್ಲ ಕಡೆ ಇದೆ. ನಾನು ನಿನ್ನೆ ಒಂದು ಮಾಧ್ಯಮದಲ್ಲಿ ಮಾತಾಡಿದೆ. ಯಾಕಂತ ಹೇಳಿದ್ರೆ ತುಳುನಾಡಿನ ಕಾರಣಿಕ ಪುರುಷರು ಈಗ ನಮ್ಮ ದ್ರಾವಿಡ ಇದರಲ್ಲಿ ಮೂಲ ಸಂಸ್ಕೃತಿ ಬಂದ್ರೆ ಈಗ ಮೊಗೆರ್ಕಳ ದೈವಗಳಿದ್ದಾರೆ. ಕೇಳದ ಪೇರು ಎಡಮೂರ ದೈವು, ಅದು ಮೊಗೆರ್ಕಳ ಕಲೆ ಜಾತ್ರೆಗಳಾಗ್ತದೆ. ಇನ್ನು ಕಾಣದ ಕಟ್ಟ ಸತ್ಯಸಾರಮಣಿ ಮುದ್ದಕಳಲ, ಹೌದು ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಕಾಣದ ಕಟ್ಟದ ಕ್ಷೇತ್ರ ಮೂಲ ಕ್ಷೇತ್ರ ಇಲ್ಲಿ ಅಲೇರಿ ಅಂತ ಇದೆ. ಈಗ ತಾನೇ ನಮ್ಮ ಆ ಸಮುದಾಯದ ನಮ್ಮ ಯುವಕರು ನಮ್ಮಲ್ಲಿ ಬಾರಿ ಆತ್ಮೀಯರ ಸಹೋದರರು ಇದ್ದಾರೆ, ಬಾರಿ ಅವರ ಮೂಲ ಕ್ಷೇತ್ರ ಉಳಿಸಿಕೊಳ್ಳಿಕ್ಕೆ ಬಾರಿ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಾಮಾಣಿಕವಾಗಿ ಅದಕ್ಕೆ ಆ ಕ್ಷೇತ್ರ ಮೂಲ ಕ್ಷೇತ್ರ ಮಾಡ್ತು, ಸತ್ಯಸಾರಮಣಿ ಮೂಲ ಕ್ಷೇತ್ರ ಅಲೇರಿ ಅಂತ ಹೇಳಿ. ಆಮೇಲೆ ತುಳುನಾಡಿನಾದ್ಯಂತ ಕಾಣದ ಕಟ್ಟದರ ಸತ್ಯಸಾರಮಣಿ ಕ್ಷೇತ್ರಗಳಿವೆ, ದೇವಾಲಯಗಳಿವೆ. ಅದು ಬಿಟ್ರೆ ಘಟ್ಟದ ಮೇಲೆ ನೋಡಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ, ಸಕಲೇಶಪುರ ಜಿಲ್ಲೆಯಾದ್ಯಂತ ಇದೆ. ಇಲ್ಲ ಅಂತ ಹೇಳಕ್ಕಲ್ಲ, ಅದು ಈಗಲ್ಲ, ಬರೀ ಮೂಲತಃ ಇದರಿಂದ ಈಗ ನಮ್ಮ ಯಾಕೆ ನಲಿಕೆ ವರ್ಷಗಳಿಂದ ಇದ್ದಾವೆ. ಆಮೇಲೆ ಈಗ ನಮ್ಮವ್ರು ಈಗ ಹೋಗಿದ್ದಾರೆ ಅಥವಾ ಅಲ್ಲಿ ನಾನು ಅದನ್ನೇ ಹೇಳಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ದೈವ ದೈವ ಹೋಗಿಲ್ವಾ ಅದು ವಿಚಾರ ಅಲ್ಲ. ದೈವ ಆರಾಧನೆ ಕ್ಷೇತ್ರದಲ್ಲಿ ಆ ದೈವ ಕಟ್ಟುಕಟ್ಟಳೆಗಳೇನಿದೆ ಅಥವಾ ಅದರ ನಿಬಂಧನೆ ಏನಿದೆ ಆ ನೈಜತೆಗೆ ಧಕ್ಕೆಯಾಗಿದೆ, ಅದಕ್ಕೆ ಕುಂದುಕೊರತೆಗಳಾಗಿದೆ, ಅದಕ್ಕೆ ವ್ಯತ್ಯಾಸ ಆಗಿದೆ ಎನ್ನುವಂಥದ್ದು ಆರೋಪ. ಆ ವ್ಯತ್ಯಾಸ ಆದಾಗ ನಮ್ಮ ತುಳುನಾಡಿನ ಆರಾಧಕರು, ದೈವ ಆರಾಧಕರು ಏನ್ ಮಾಡ್ತಾರೆ, ಆ ವ್ಯತ್ಯಾಸದ ಬಗ್ಗೆ ನಮ್ಮ ದೈವಗಳಿಗೆ ಈ ತರ ಆಗಿದ್ದು ತಪ್ಪು, ಅದರ ನೈಜತೆಗೆ ತೊಂದರೆ ಆಗ್ತದೆ, ಅದರ ಭಾವನೆಗಳಿಗೆ ಬೆಲೆ ಇರುವುದಿಲ್ಲ, ಧಾರ್ಮಿಕತ ಭಾವನೆಗಳಿಗೆ ಧಕ್ಕೆ ಬರುತ್ತದೆ ಎನ್ನುವಂಥದ್ದು. ಹಾಗೆ ಅಂತ ಹೇಳ್ಕೊಂಡು ನಾವು ಅದು ಅಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ಧಾರ್ಮಿಕ ಹಕ್ಕಿದೆ. ಅದೇ ದೈವ ಆರಾಧನೆ ಕ್ಷೇತ್ರದಲ್ಲಿ ಅದರ ಕಟ್ಟುಪಾಡಲ್ಲಿ ಮಾಡುವಂಥದ್ದು ಒಂದು ಧರ್ಮ ಎನ್ನುವಂಥದ್ದು ಹೇಳ್ಬೋದು. ಬರ್ತೇನೆ ನಾನು. ಉದಯಾಚಾರ್ಯ ಅವರೇ, ತಾವೇನು ಹೇಳ್ತೀರಿ ಈ ವಿಚಾರವಾಗಿ? ಇದರ ಬಗ್ಗೆ ನನಗೆ ಹಲವಾರು ಕರೆಗಳು ಕೂಡ ಬಂದಿದ್ದು.
ಮತ್ತೆ ಇದರ ಬಗ್ಗೆ ತುಂಬಾ ವಿಮರ್ಶೆ ಚರ್ಚೆಗಳು ಮಾಡಿದ್ರು ನನ್ನ ಹತ್ರ. ನೀವು ಈಗ ಮೊದಲನೇದಾಗಿ ಕೇಳಿದಾಗೆ ಏನ್ ತಪ್ಪು ಅವರಲ್ಲಿ ಆಚರಣೆ ಮಾಡಿದ್ರೆ ಏನು ತಪ್ಪು, ಇದು ಮೈಸೂರಿನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಅವರ ಇಷ್ಟ ಪ್ರಕಾರ ಆಚರಣೆ ಮಾಡಿದ್ರೆ ಏನು ತಪ್ಪು? ನೋಡಿ, ದೇವರನ್ನು ಅಥವಾ ದೈವಗಳನ್ನು ತಡಿಲಿಕ್ಕೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಆಚರಣೆ ಮಾಡಬಾರ್ದು ಹೇಳಲಿಕ್ಕೆ ನಾವು ಮಾನವರು ಯಾರು? ಇದು ಸಹಜವಾಗಿ ಒಂದು ಏನ್ ಹೇಳ್ತಾರೆ, ಒಂದು ನಾವು ಡಿಸ್ಕಷನ್ ಮಾಡುವಾಗ ಒಂದು ಬಂದಂತ ಕೆಲವೊಂದು ಪ್ರಶ್ನೆಗಳು ಬಹಳ ಒಂದು ದೈವ ದೇವರನ್ನು ತಡಿಲಿಕ್ಕೆ ಮನುಷ್ಯರು ಅಥವಾ ನಾವು ನೀವು ಯಾರು ಅಂತ ಯಕ್ಷ ಪ್ರಶ್ನೆಯಾಗಿ ಅವರವರ ಭಕ್ತಿ ಅವರವರ ಇಷ್ಟ ಅಷ್ಟೇ. ಈಗ ಮೊನ್ನೆ ಒಂದು ಹಾಗೇನೆ ನಡೆದಿತ್ತು. ನಂತರ ಕೆಲವೊಂದು ಪ್ರಶ್ನೆ ಕೇಳಿದ್ರು, ಹೀಗೆ ಯಾಕೆ ನಾವು ಇಲ್ಲಿ ಯಾಕೆ ಕೊಂಡೋಗಿ ಮಾಡಬಾರ್ದು ಆ ತರ ಎಲ್ಲ ಕೆಲವೆಲ್ಲ ಕೇಳಿ. ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಈಗ ನಾನು ಮನೆಯಲ್ಲಿ ಒಂದು ಹಸು ಸಾಕಿದ್ರೆ ಅದನ್ನು ಯಾರಾದ್ರೂ ಕದ್ದುಕೊಂಡೋದ್ರೆ ನನ್ಗೆ ಹೇಗೆ ಆಗ್ಬಹುದು, ಅಥವಾ ಯಾರಿಗಾದ್ರೂ ನಾವು ಕೊಟ್ಟೇವೆ ಅಂತ ಹೇಳಿದ್ರೆ ನಮ್ಗೆ ಹೇಗೆ ಆಗುದು? ನಮ್ಗೆ ಒಂದು ಮನಸ್ಸಿನಲ್ಲಿ ಇರ್ತದಲ್ಲ, ಅದು ಏನ್ ಮಾಡ್ತಿರ್ಬೋದೇನೋ ಒಂದು ಕಾಳಜಿ ಇರ್ತದೆ ನಮ್ಗೆ, ಅದರ ಮೇಲೆ ಒಂದು ಪ್ರೀತಿ ಇರ್ತದೆ ನಮ್ಗೆ. ಸೊ ಇದು ಕೂಡ ಹೇಗೆ ಅಂತ ಹೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ದೈವಗಳು ಅಥವಾ ನಾವು ಅವರೊಂದು ದೈವಗಳು ಅಂತ ಏನು ಹೇಳ್ತವ, ಅದು ತೀರಾ ಇತ್ತೀಚೆಗೆ ಬಂದಂತ ಹೆಸರುಗಳು. ಒಂದು ತೀರಾ ಇತ್ತೀಚೆಗೆ ಒಂದು 50 ವರ್ಷ ಅಂತ ಹೇಳಿ ಇಟ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಭೂತಗಳು ಅಂತ ಹೇಳಿ, ಭೂತೋಲು ಅಂತ ಹೇಳಿ ನಾವು ನಂಬುತ್ತಿರುವಂತದ್ದು. ಅದಕ್ಕಿಂತಲೂ ಸ್ವಲ್ಪ ಹಿನ್ನೆಲೆಗೆ ನಾವು ಹೋದ್ರೆ ಇವರದ್ದೆಲ್ಲ ಒಂದು ಈ ದೈವಗಳ ಹೆಚ್ಚಿನಾಗಿ, ಈಗ ನೀವು ಏನೆಲ್ಲ ಹೆಸರು ಹೇಳಿದ್ರಿ ಇವಾಗ, ಕೊರಗಜ್ಜದಾಗಿರ್ಬೋದು, ಕಾಂತಬಾರ ಬುದ್ಧಬಾರ ಆಗಿರ್ಬೋದು, ಬಬ್ಬುಸ್ವಾಮಿದಾಗಿದ್ದಿರ್ಬೋದು, ಇವರೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಜೀವಂತವಾಗಿ ಇದ್ದು ಅವರ ಆದರ್ಶಗಳನ್ನು ತೋರಿಸಿ ಅವರ ಆದರ್ಶಗಳನ್ನು ನಾವು ಪಾಲಿಸಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು ನಾವು ಕೊಟ್ಟಿರುವಂತಹ ಒಂದು ಸ್ಥಾನ. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಯವರು ಒಂದು ಹಿಡ್ಕೊಂಡು ಹೋಗ್ಲಿ. ಅವರು ಕಲಿಸಿದಂತಹ ಕೆಲವೊಂದು, ಈಗ ಕೋಟಿ ಚೆನ್ನಯ್ಯರ ವಿಚಾರ ತೆಗೆದ್ರೆ ಅವರೊಂದು ಸಹೋದರರು ಬಹಳ ಸತ್ಯನಿಷ್ಠೆಯಿಂದ ಇದ್ದವರು, ಅನ್ಯಾಯವನ್ನು ಪ್ರಶ್ನೆ ಮಾಡಿದವರು. ಆ ಕಾಲದಲ್ಲಿ ಆ ಪ್ರದೇಶ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಂತ ದೌರ್ಜನ್ಯವನ್ನು ಪ್ರಶ್ನೆ ಮಾಡಿದವರು, ಬಡಬಗ್ಗರ ಬಗ್ಗೆ ಮಾತಾಡಿದವರು, ಅವರ ಪರವಾಗಿ ಧ್ವನಿ ಎತ್ತಿದವರು. ಖಂಡಿತ. ಕಲ್ಲುಟ್ಟಿ ಅಥವಾ ಕಾಳಮ್ಮ ಏನ್ ನಾವು ಹೇಳ್ತೀವಿ ನೋಡಿ, ಅವಳು ಪ್ರಥಮ ಮಹಿಳೆ ದಂಗೆದ್ದ, ಒಂದು ರಾಜರ ಒಂದು ದುರಾಡಳಿತದ ವಿರುದ್ಧ ದಂಗೆದ್ದ ಪ್ರಥಮ ಮಹಿಳೆ ಅಂತ ಹೇಳ್ಬೋದು ನಾವು ಆವಾಗ 14ನೇ ಶತಮಾನದಲ್ಲಿ. ಸೊ ಅವರ ಆದರ್ಶಗಳನ್ನು ಉಳಿಸಲಿಕ್ಕೋಸ್ಕರ ಈ ಒಂದು ಆರಾಧನಾ ಪದ್ಧತಿಯನ್ನು ನಮ್ಮ ಹಿರಿಯವರು ಮಾಡಿರುವಂತದ್ದು. ಮತ್ತೆ ಕಾಲಕ್ರಮೇಣ ಅದು ಎಂತದೋ ಏನೇನೋ ಆಗಿ ಹೋಯ್ತು. ಈಗ ಒಟ್ಟಾರೆ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಅದೊಂದು ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ, ಈ ಎಂತ ಅರಿಪೋದು ಗಂಜೆಯಾದ ಆತನಿತ್ತೆ ಅಂತ ಹೇಳಿ. ಸೊ ಹಾಗಿರುವಾಗ ಈಗ ನಾವು ಅದನ್ನು ಹಿಂದಿನ ಕಾಲಕ್ಕೆ ಹೋಗಿ ಅದನ್ನು ಪುನಃ ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅವರ ಹತ್ರ ಈಗ ಬೇರೆ ಈಗ ಮೈಸೂರಿನಲ್ಲಿ ಮಾಡುವಂತದ್ದಾಗ್ಲಿ, ದೊಡ್ಡಬಳ್ಳಾಪುರದಲ್ಲಿ ಆಗ್ಲಿ, ಬೆಂಗಳೂರಲ್ಲಿ ಆಗ್ಲಿ, ಅಥವಾ ತುಮಕೂರಿನಲ್ಲಿ ಆಗ್ಲಿ, ಅಥವಾ ಸಿದ್ದಾಪುರ ಅಂತ ಹೇಳಿ ಇನ್ನೊಂದು ಕ್ಷೇತ್ರ ಇದೆ, ಮತ್ತೆ ಏನೋ ಸುಮಾರು ಒಂದು ಹೆಸರುಗಳೆಲ್ಲ ಬರ್ತಾ ಇದೆ, ಫ್ಲೋಟಿಂಗ್ ಅಲ್ಲಿ ಬರ್ತಿದೆ. ನಾವು ಹೇಳುವಂತದ್ದು ಏನಂತ ಹೇಳಿದ್ರೆ ಅವರಿಗೆ, ನೀವು ಮಾಡಿ. ನಾವು ಮಾಡಿರುವಂತದ್ದು ಯಾರು? ನಮ್ಮ ಕ್ಷೇತ್ರದಲ್ಲಿ ಇದ್ದಂತಹ ವೀರ ಪುರುಷರ ಆರಾಧನೆ. ಅದೇ ರೀತಿ ನಿಮ್ಮ ಕ್ಷೇತ್ರದಲ್ಲಿಯೂ ಕೂಡ ಇದ್ದಾರಲ್ಲ, ಅವರನ್ನು ಆರಾಧನೆ ಮಾಡಿ ಅಲ್ಲ ನೀವು. ನೀವ್ ಯಾಕೆ ನಮ್ಮ ಇಲ್ಲಿ ಅಜ್ಜನ ಹಿಡ್ಕೊಂಡು ಹೋಗಿ ಮಾಡ್ತೀರಿ? ನಿಮ್ಮ ಊರಲ್ಲಿ ಯಾರು ಅಜ್ಜ ಇಲ್ಲವಾ? ಕಾರ್ಣಿಕ ತೋರಿಸಿದಂತ ಅಜ್ಜರು ಯಾರಿಲ್ಲವಾ? ಅವರನ್ನು ಆರಾಧನೆ ಮಾಡಿ ಅಲ್ಲ. ಅವರ ಆದರ್ಶಗಳನ್ನು ನೀವು ಒಂದು ಹೇಳಿಕೊಂಡು ಹೋಗಿ. ಮತ್ತೆ ನೋಡಿ, ಈಗ ನಾವು ಆ ಕಾಲದ ಸಾಂಸ್ಕೃತಿಕ ಹೀರೋಸ್ ಅಂತ ಕಲ್ಚರಲ್ ಹೀರೋಸ್, ಅದು ಕೊರಗತನಿ ಇರ್ಬೋದು, ಕೋಟಿ ಚೆನ್ನಯ್ಯ ಇರ್ಬೋದು, ಮುದ್ದಕಳಲ ಇರ್ಬೋದು, ಕಾನದ ಕಟ್ಟದಲ್ಲಿ ಇರ್ಬೋದು, ಕಾಂತಬಾರ ಬುಧಬಾರ ಇರ್ಬೋದು, ಸಿರಿ ಇರಬಹುದು, ಇವರೆಲ್ಲರೂ ಆಯಾ ಕಾಲದಲ್ಲಿ ಬಂದಂತ ಸಾಂಸ್ಕೃತಿಕ ನಾಯಕರು. ಖಂಡಿತ. ಪ್ರತಿ ಒಂದು ಜಿಲ್ಲೆಯಲ್ಲಿ ಆಗ್ಲಿ, ಪ್ರತಿ ಒಂದು ಎಲ್ಲಿ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಇದ್ದರೆ, ಈಗ ಸಿಂಧೂರ ಲಕ್ಷ್ಮಣ ಅಂತ ಹೇಳಿ ನೀವು ಕೇಳಿರ್ಬೋದು ಹೆಸರು. ಅವರ ಹೆಸರಿನಲ್ಲಿ ನೀವು ಹುಬ್ಳಿ ಆ ಕಡೆ ಎಲ್ಲ ಹೋದ್ರೆ ದೇವಸ್ಥಾನಗಳೇ. ಸ್ವಾತಂತ್ರ್ಯ ಹೋರಾಟಗಾರರು, ಅವರು ತೀರಾ ಇತ್ತೀಚೆಗೆ ಮಾಡಿದವರು. ಆದ್ರೆ ಇನ್ನು ಒಂದು 300-400 ವರ್ಷ ಬಿಟ್ಟ ಮೇಲೆ ಅವರಿಗೂ ಏನಾಗ್ಬೋದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತೆ ನಾವು ನಮ್ಮ ಕಾಳಜಿ ಏನಂತ ಹೇಳಿದ್ರೆ, ನೋಡಿ, ಇಲ್ಲಿಂದ ಅವರು ಈ ದೈವಗಳನ್ನು ಅಲ್ಲಿ ಕೊಂಡೋಗಿ, ಈಗ ಇವರು ಹೇಳಿದ್ರು ಅಲ್ಲ, ನನ್ಗೆ ಅದು ಪ್ರಶ್ನೆ ಬಂತು. ಇಲ್ಲಿ ನೀವು ಉದಯಾಚಾರ ಅವರು ಹೇಳ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ, ನಾವು ಇಲ್ಲಿ ಏನು ಆರಾಧನೆ ಮಾಡ್ತಾ ಇರುವಂತ ಭೂತಗಳು ಅಥವಾ ದೈವಗಳು ಅವೆಲ್ಲವೂ ಈ ಪ್ರದೇಶದ ಆ ಕಾಲದ ಹಳೆ ಕಾಲದ ಅಲ್ಲಿ ತಮ್ಮ ಕಾರ್ಣಿಕ, ಪೌರುಷ, ಸಾಹಸ ಅಥವಾ ಮಾನವೀಯತೆಯ ವಿಚಾರಗಳನ್ನು ತೋರಿದಂತ ಆ ಕಾಲದ ಸಾಂಸ್ಕೃತಿಕ ನಾಯಕರು. ತಾವು ಹೇಳ್ತಾ ಇರುವಂತದ್ದು, ನೀವು ನಿಮ್ಮ ಭಾಗದಲ್ಲಿ, ಅದು ಬೆಂಗಳೂರು, ಹೈದರಾಬಾದ್, ಕರ್ನಾಟಕನೋ ಅಥವಾ ಹಳೆ ಮೈಸೂರು ಭಾಗನೋ, ನೀವು ಆರಾಧನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಊರಿನಲ್ಲಿ, ನಿಮ್ಮ ಪ್ರದೇಶದಲ್ಲಿ ಆ ಕಾಲದಲ್ಲಿ ಹಳೆ ಕಾಲದಲ್ಲಿ ಇದ್ದಂಥ ಈ ರೀತಿಯ ಸಾಂಸ್ಕೃತಿಕ ನಾಯಕರುಗಳನ್ನು
ಹುಡುಕಿ ತೆಗೆದು ಅವರನ್ನು ಆರಾಧನೆ ಮಾಡಿ ಅಂತ ತಾವು ಹೇಳುವಂಥದ್ದು. ಖಂಡಿತ. ಮತ್ತೆ ಅವರು ಪುನಃ ನಮ್ಗೆ ಪ್ರಶ್ನೆ ಹಾಕಿದ್ರು ಕಾಲ್ ಮಾಡಿದವರು, ಈಗ ನಿಮ್ಮದು ಖಾಲಿ ಈ ಕಡೆಗೆ ಮಾತ್ರ ಬಂದಿದ್ದ, ನಿಮ್ಮಲ್ಲಿಂದ ದೈವಗಳನ್ನು ಬೊಂಬೈಗೆಲ್ಲ ಇಟ್ಕೊಂಡು ಹೋಗ್ಲಿಲ್ವಾ? ಅದಕ್ಕೆ ನಾವು ಹೇಳಿದ್ದೇವೆ, ಸಮಜಾಯಿಷಿ ಕೊಟ್ಟೆ, ಬೊಂಬೈಗೆ ಇಟ್ಕೊಂಡು ಹೋದವ್ರು ಬೇರೆ ಯಾರಲ್ಲ, ನಮ್ಮವರೇ ಹಿಡ್ಕೊಂಡೋಗಿ ಅದಕ್ಕೆ ಯಾವ ರೀತಿಯಾದ ಆರಾಧನೆ ಪದ್ಧತಿ ಆಗ್ಬೇಕಾ ಅದೇ ರೀತಿಯಲ್ಲಿ ಮಾಡ್ತಿದ್ದಾರೆ. ಆದ್ರೆ ಇವರು ಈಗ ಇಲ್ಲಿಂದ ಆ ಕಡೆ ಹೋದವರು ನಮಗೂ ಅವರಿಗೆ ಯಾವ ರೀತಿಯ ಕನೆಕ್ಷನ್ ಇಲ್ಲ. ಅವರ ಆರಾಧನೆ ಪದ್ಧತಿಯೇ ಬೇರೆ, ನಮ್ಮ ಆರಾಧನೆ ಪದ್ಧತಿಯೇ ಬೇರೆ ಆಗಿರುವಂತದ್ದು. ಸೊ ಅಲ್ಲಿ ನಮ್ಮ ಒಂದು ಭಾವನೆಗೆ ಖಂಡಿತವಾಗಿಯೂ ಘಾಸಿ ಆಗ್ತದೆ. ಯಾಕಂದ್ರೆ ನೋಡಿ, ಈಗ ಕೆಲವೊಂದೊಂದು ಎಂತ ಹೇಳ್ತಾರೆ, ಈ ಸಣ್ಣ ಪುಟ್ಟ ಗೊಂದಲಗಳು ಕೆಲವೊಂದೊಂದು. ಈಗ ಮೊನ್ನೆ ಆ ವ್ಯಕ್ತಿಯೊಬ್ರು ಬಂದು ಮೀಡಿಯಾ ಮುಂದೆ ಹೇಳ್ತಾರೆ, ಈ ವಿಷ್ಣು ಅಂತ ಹೇಳಿದ್ರೆ ಎಂತ ನಮ್ಮ ಪಂಜುರ್ಲಿ ಹೇಳಿದ್ರೆ ವಿಷ್ಣು, ಮತ್ತೆ ಕಲ್ಲುಟ್ಟಿ ಹೇಳಿದ್ರೆ ಲಕ್ಷ್ಮಿ ಅಂತೆ. ಅವರು ಗಂಡ ಹೆಂಡತಿ, ನಾವು ಇಲ್ಲಿ ಕಲ್ಲುಟ್ಟಿ ಮತ್ತೆ ಪಂಜುರ್ಲಿಯನ್ನು ತಗೆತಂಗಡಿ ಅಂತ ಹೇಳ್ತೇವೆ ನಾವು. ಅಣ್ಣ ತಂಗಿ ಆ ಸಂಬಂಧದಲ್ಲಿ ನಾವು ಅವರನ್ನು ಆರಾಧಿಸ್ತೇವೆ. ಮತ್ತೆ ಇನ್ನೊಂದು ವ್ಯಕ್ತಿ ಹೇಳ್ತಾರೆ, ಈ ಕೊರಗಜ್ಜನ ಹಿಂದಿನ ಜನ್ಮ ಯಾವುದು ಅಂತ ಹೇಳಿದ್ರೆ ಅದು ಅಯ್ಯಪ್ಪ ಸ್ವಾಮಿ ಅಂತ ಹೇಳ್ತಾರೆ. ಸೊ ಆ ತರದ್ದೆಲ್ಲ ಗೊಂದಲಗಳನ್ನೆಲ್ಲ ದಯವಿಟ್ಟು ಸೃಷ್ಟಿ ಮಾಡಬೇಡಿ. ಇದು ನಮ್ಮ ಒಂದು ಭಾವನೆಗಳಿಗೆ ಧಕ್ಕೆ. ಮತ್ತೆ ನೋಡಿ, ಈಗ ಇವರ ಸೇವೆಗಳ ವಿಚಾರಗಳಿಗೆ ಬಂದಾಗ ನಮ್ಮ ಅಗೆಲು ಸೇವೆಗೆ ಅವರು ಹಗಲು ಸೇವೆ ಅಂತ ಹೇಳ್ತಾರೆ. ಮತ್ತೆ ನಾವು ಕರಿಗಂಧಕ್ಕೆ ಅವರು ಕರಿ ಕನ್ನಡ ಅಂತ ಏನೊಂದು ಹೇಳ್ತಾರೆ. ಅದಕ್ಕೆ ಪುನಃ ಅವರು ಕನ್ನಡ ಬೇಕಿದ್ರೆ ನೀವು ಗೂಗಲ್ ಪೇ ಮಾಡಿ ಅಂತ ಹೇಳ್ತಾರೆ. ಈಗ ನಾವು ಒಂದು ನೋಡಿ ಈಗ ಒಂದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಗೆ ನಮ್ಮ ಹಿರಿಯವರು ದೈವಸ್ಥಾನಕ್ಕೆ ಹೋಗುವಾಗ, ಸ್ಪೆಷಲಿ ದೈವಸ್ಥಾನಕ್ಕೆ ನಾನು ನೋಡಿರುವಂತದ್ದು, ನಮ್ಮ ಹಿರಿಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನೊಂದು ಮುಂದೆ ನಿಲ್ಲಿಸಿ ನಮ್ಮ ತಲೆಗೆ ಏನೋ ಒಂದು ದುಡ್ಡನ್ನು ನಿವಾರಿಸಿ ಆ ಡಬ್ಬಿಗೆ ಹಾಕ್ತಾರೆ. ಈಗ ಇನ್ನು ಇವರು ಗೂಗಲ್ ಪೇ ಅಂತ ಹೇಳಿ ಮಾಡಿದ್ರೆ, ನಾವು ಮೊಬೈಲ್ ಅನ್ನು ತಲೆಗೆ ತಿರುಗಿಸಿ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ನಾವು ಹಣವನ್ನು ಕೊಡುವಂತ ಒಂದು ಸಿಸ್ಟಮ್ ಇನ್ನು ಮುಂದಿನ ದಿನದಲ್ಲಿ ಬರಬಹುದಾ ಏನೋ. ಸೊ ಈ ತರದ್ದನ್ನೆಲ್ಲ ಆಗ್ತದೆ, ಖಂಡಿತವಾಗಿಯೂ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಮೂಲ ಪರಂಪರೆಯ ಈ ತುಳುನಾಡಿನಲ್ಲಿ ದೈವಗಳನ್ನು ಆರಾಧಿಸುವ ಒಂದು ಪದ್ಧತಿ, ರೀತಿ ರಿವಾಜು ಏನಿದೆ, ಅದಕ್ಕಿಂತ ತೀವ್ರವಾದಂಥ ಭಿನ್ನ ಸ್ವರೂಪದಲ್ಲಿ, ಅಂದರೆ ಇದನ್ನು ಕಾಪಿ ಮಾಡುವಾಗ ಕೂಡ ಸರಿಯಾಗಿ ಕಾಪಿ ಮಾಡಲಿಲ್ಲ. ಖಂಡಿತ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ ಅಂತ ತಾವು ಎಲ್ಲ ಕಡೆ ಈಗ ದೊಡ್ಡ ಅಗೆಲು ಅಂತ ಹೇಳಿದರೆ ಸರಿ, ಅದಕ್ಕಿರುವಂತ ಅಗೆಲು ಸೇವೆಗೆ ಇರುವಂತ ಮಹತ್ವ ಏನು ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಅವರು ಹಗಲು ಸೇವೆ ಅಂತ ಹೇಳ್ತಾರೆ. ಅದನ್ನು ಅವರು ಇಲ್ಲಿನ ಅಗೆಲು, ತುಳುವಿನ ಅಗೆಲನ್ನು ಅವರು ಕನ್ನಡಕ್ಕೆ ಪರಿವರ್ತನೆ ಮಾಡಿಕೊಂಡು ಅದನ್ನು ಅಗಲು ದೈವಗಳ ಕಥೆವೇ ಗೊತ್ತಿಲ್ಲ. ಇದು ಶಿವಾನಂದ್ ಅವರೇ, ಈಗ ಇಲ್ಲಿ ಒಂದು ಪ್ರಸ್ತಾಪ ಕೂಡ ಬಂತು, ಏನು ಇಲ್ಲಿಯ ದೈವಗಳನ್ನು ಅಥವಾ ಭೂತದ ಕೋಲವನ್ನು ಮುಂಬೈಯಲ್ಲಿ ಹೋಗಿ ಮಾಡಿದ್ದು. ಈಗ ಖಂಡಿತವಾಗಿಯೂ ಅದು ಆಗಿಲ್ಲ ಎನ್ನುವಂಥದ್ದು ಹೇಳಕ್ಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಇಲ್ಲಿ ಯಾರು ಆರಾಧನೆ ಮಾಡುವವರು ಅಥವಾ ಮೂಲ ಇಲ್ಲಿ ಇದ್ದವರು, ಅವರ ಉದ್ಯೋಗದ ನಿಮಿತ್ತ ಅಥವಾ ಮುಂಬೈಯಲ್ಲಿ ವಾಸ ಇರುವವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರೇನು ದೈವಗಳನ್ನೇ ನಂಬಿಕೊಂಡು ಅಲ್ಲಿ ಅವರ ವ್ಯವಹಾರಗಳನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಭಕ್ತಿಪೂರ್ವಕವಾಗಿ ಹಾಗೆ ತಿಳ್ಕೊಂಡು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ತುಳುನಾಡಿನಲ್ಲಿ ಯಾವ ರಿವಾಜು ಕಟ್ಟಳೆಗಳಿದೆ, ಏನು 16 ವರ್ಗಗಳಂತ ಇದೆ, ಆ 16 ವರ್ಗಗಳೊಂದಿಗೆ ಸೇರಿಕೊಂಡು ಅಲ್ಲಿ ಯಾರು, ನಾನು ಮೊನ್ನೆ ಈಗ ಇದು ಮತ್ತೆ 16 ವರ್ಗದ ಇನ್ನೊಂದು ನಾನು ಮೊನ್ನೆ ಇತ್ತೀಚೆಗೆ ತೀರ್ಥಹಳ್ಳಿದೊಂದು ನೋಡಿದೆ, ಒಂದು ಕೊರಗಜ್ಜ ನೇಮ, ಅಲ್ಲಿಂದು ಮಗುವನ್ನು ಹೇಳಿಕೊಂಡು ಕನ್ನಡದಲ್ಲಿ ಮಾತಾಡುತ್ತೆ. ಈಗ ಮುಂಬೈಯಲ್ಲಿ ಆದ ಇದು, ಅಲ್ಲೇನು ಮರಾಠಿಯಲ್ಲಿ ದೈವ ಮಾತಾಡಲಿಲ್ಲ, ಅಲ್ಲಿ ಹಿಂದಿಯಲ್ಲಿ ಮಾತಾಡಲಿಲ್ಲ. ಈಗ ನಾವು ಯಾಕೆಂತ ಹೇಳ್ತೇವೆ, ನೀವು ಆರಾಧನೆ ಮಾಡುವಂಥದ್ದು, ನಂಬಿಕೆ ಇಡುವಂಥದ್ದು, ಅಥವಾ ಏನು ನೀವು ಹರಕೆ ಹೊತ್ತುಕೊಂಡೇನು ಬಂದಿದ್ದೀರಿ, ಅದಕ್ಕೆ ದೈವಗಳಿದ್ದು ಏನು ನಿಮ್ಗೆ ಸಿಕ್ಕಿದೆಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಅಷ್ಟು ನಂಬಿಕೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ಮಾಡ್ರಿ ಆ ತರ. ಆದ್ರೆ ಅದಕ್ಕೆ ಅದರದ್ದಾದ ರಿವಾಜ್ ಇರುವಾಗ ಈಗ ಅದನ್ನ ನೇರವಾಗಿ ನಲಿಕೆಯವರು ಮಾಡಿದ್ರು, ಪರವರು ಮಾಡಿದ್ರು, ಕೊಂಬದರು ಮಾಡುದು ಅಂತ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ಹಲವರು ಇದರಲ್ಲಿ ಯಾರು ಇದ್ದಾರೆ ಎನ್ನುವಂತ ಹುಡುಕ್ಬೇಕಾಗಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಅಜಲು ಪದ್ಧತಿ ಇದೆ, ನಿಮ್ಗೆ ಗೊತ್ತು. ಅಜಲು ಪದ್ಧತಿ ಯಾವ ರೀತಿ, ದೈವಾರಾಧನೆಯಲ್ಲಿ ಮಾತ್ರ ಅಜಲು ಪದ್ಧತಿಯ ವ್ಯವಸ್ಥೆಗಳಿದೆ. ಈಗ ಅಲ್ಲಿ ಈಗ ನೇಮ ಆಗ್ಬೇಕಾದ್ರೆ ಇಲ್ಲಿ ಗುತ್ತು, ಬರ್ಕೆ, ಮಾಗಣೆ ಈ ಕಡೆ ಇದೆ, ಗುರಿಕಾರ್ಗಳು. ಅಲ್ಲಿ ಯಾರಿದ್ದಾರೆ, ಅಲ್ಲಿ ಯಾರಿಗೆ ಅವ್ರು ಗೌರವ ಕೊಡ್ತಾರೆ? ಈಗ ದೈವಗಳು ಯಾರಿಗೆ ಗೌರವ ಕೊಡ್ತಾರೆ ಅಲ್ಲ, ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಇವರು ಅಂತ ಬೇಕಲ್ಲ ಈ ವ್ಯವಸ್ಥಿತವಾಗಿ. ನಾವು ಅದನ್ನೇ ಹೇಳಿದಿಲ್ಲ, ಅಲ್ಲಿ ಆಗಿದ್ದಕ್ಕೆ ನಮ್ದು ಆಕ್ಷೇಪ ಅಲ್ಲ, ಅಲ್ಲಿ ಆಗಿದ್ದು ಸರಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಂಪೂರ್ಣವಾಗಿ ನಮ್ಮ ದೈವಾರಾಧನೆಗೆ ಅದು ವಿರುದ್ಧವಾಗಿದೆ. ಇದರಿಂದ ತುಳುನಾಡಿನ ದೈವಾರಾಧಕರಿಗೆ ನಮ್ಮೆಲ್ಲರಿಗೂ ನೋವಾಗಿದೆ. ಆದ್ರೆ ಅದನ್ನೇ ನೇರವಾಗಿ ಇಂಥವ್ರು ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇದು ಆಗಿದ್ದು, ಈಗ ದೈವಗಳು ಯಾರಿಗೂ ಶಾಪ ಕೊಡಲ್ಲ, ದೈವಗಳು ಯಾರು ಏನ್ ಮಾಡಲ್ಲ. ಯಾಕಂತ ಹೇಳಿ ಆದದ್ದಕ್ಕೆ
ನಾವು ಮುಂದೆ ಇಂಥ ಘಟನೆಗಳು ಆಗಬಾರ್ದು. ಅದಕ್ಕಾಗಿ ನಿಮ್ಮ ಮಾಧ್ಯಮಗಳಿಂದ ಒಂದು ವಾರದಿಂದ ಈ ಎಲ್ಲ ನೀವು ಸಹಕಾರವನ್ನು ಕೊಡ್ತಿದ್ದೀರಿ. ಯಾಕಂದ್ರೆ ಜನಗಳಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತೀರಿ. ಅದಕ್ಕೆ ನಿಮ್ಮ ಮಾಧ್ಯಮಗಳಿಗೆ ನಾವು ಮೊತ್ತ ಮೊದಲಿಗೆ ಅಭಿನಂದನೆ ಕೊಡ್ಬೇಕು. ನಾವು ಕೂಡ ಈಗ ದೈವಾರದ ರಕ್ಷಣಾ ಚಾವಡಿ ಅಂತ ನಾವು ಯಾಕೆ ಕಟ್ಟಿದ್ದೇವೆ ಅಂತ ಹೇಳಿದ್ರೆ, ಇದು ಮೊನ್ನೆ ತಾನೇ ಕೊರಗಜ್ಜದ್ದೊಂದು ಇದರಿಂದ ಬಂತು. ಈ ಮೊದಲು ದೈವಗಳನ್ನು ಅವಹೇಳನ ಮಾಡಬಾರ್ದು. ನಾವು ಹೋರಾಟ ಮಾಡಿದ್ವಿ. ಯಾಕೆ ಈಗ ನಾನು ಆ ಸಮುದಾಯದಿಂದ ಬಂದವನು ಬಿಟ್ರೆ ನನ್ನ ಮನೆಯಲ್ಲಿ ಯಾರು ನೇಮ ಕಟ್ಟಲ್ಲ ಅಥವಾ ನನ್ನ ಇದರಲ್ಲಿ ಯಾರಿಲ್ಲ, ನಮ್ಮ ಉದ್ಯೋಗಗಳಲ್ಲ ಅದು. ಆದ್ರೂ ನಾವು ದೈವಾರಾಧನೆ ರಕ್ಷಣಾ ಚಾವಡಿಯನ್ನು ಯಾಕೆ ಕಟ್ಟಿದ್ದೇವೆ? ದೈವಾರಾಧನೆ ಅದರದೇ ಆದೊಂದು ನಿಬಂಧನೆಗಳೊಂದಿಗೆ ಅದು ಹೋಗ್ಬೇಕು ತುಳುನಾಡಿನಲ್ಲಿ ಎನ್ನುವಂತ ದೃಷ್ಟಿಯಲ್ಲಿ ನಾವು ದೈವಾರಾಧನೆ ಕಟ್ಟಿದ್ದೇವೆ. ದೈವಗಳು ಸಾರ್ವಜನಿಕ ದೈವಗಳ ವೇಷಗಳನ್ನು ಹಾಕಿ ಕುಣಿಯುವುದು, ನಾಟಕಗಳಲ್ಲಿ ಅದನ್ನು ವಿಜೃಂಭಣೆ ಮಾಡುವುದು, ಅದರ ಏನು ಅದು ವಿಚಾರಗಳಿದೆ ಅದಕ್ಕೆ ಧಕ್ಕೆ ತರುವಂತದ್ದು, ಅದರ ಭಕ್ತಿ ಭಾವನೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾಟಕಗಳಲ್ಲಿ ದೈವಗಳನ್ನ ಮಾಡುವಂಥದ್ದು, ಸಾರ್ವಜನಿಕ ಮೆರವಣಿಗೆಗಳಿಗೆ ಮಾಡುವಂಥದ್ದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅದರದ್ದೇ ಆದ ನೈಜತೆಗೆ ಈಗ ನಮ್ಮವರು ಪೂರ್ವಜಕರು ಅಥವಾ ನಮ್ಮ ಎಲ್ಲ ತುಳುನಾಡಿನ ಆರಾಧನೆ ಮಾಡುವಂತ ಕೈ ಮುಗಿದು ನಿಲ್ಲುವಂಥದ್ದು ದೈವ ಆರ್ಟಿಫಿಷಿಯಲ್ ಆಗಿ ರೋಡಲ್ಲಿದ್ರೆ ಇನ್ನೊಂದು ಪಾಯಿಂಟ್ ನಡೆದಿದೆ. ಒಂದು ವಿಷಯ, ಈ ಮೊನ್ನೆ ಬೆಳಗಾವಿಯ ಯಾವ್ದೊಂದು ನಾನೊಂದು ನೋಡಿದ್ದು, ಪೊಲೀಸ್ ಪರೇಡ್ ನಲ್ಲಿ ಒಬ್ರು ಪೊಲೀಸ್ ದೈವದ ವೇಷ ಹಾಕೊಂಡು ಬಂದು, ಅದು ಸಹ ಎಲ್ಲಿವರೆಗೆ ಒಂದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ, ಅವರು ಸೊಂಟಕ್ಕೆ ಕಟ್ಟಿದ್ದು ಅಣಿಯಲ್ಲ, ಮಡಲ್ ಕಟ್ಟಿದ್ದಾರೆ. ನಾನು ಅದು ಒಂದು ವಿಚಾರ ನಿಮ್ಮ ಮಾತನಾಡ. ಈಗ ನೋಡಿ, ಇಂಥದ್ದು ನಾವು ಇದರ ಬಗ್ಗೆ ಹೋರಾಟಗಳನ್ನು ಮಾಡ್ತಿದ್ವು, ಹಲವಾರು ವರ್ಷಗಳಿಂದ ಹೋರಾಟಗಳು ಮಾಡ್ತಿದ್ವು. ಅದು ನಮ್ಮ ಹೋರಾಟ ಸರಿಯೋ ತಪ್ಪೋ ಅಥವಾ ನಮ್ಮ ಮೇಲೆ ಕೆಲವು ಆರೋಪಗಳಿತ್ತು. ಆದ್ರೆ ನಾವು ದೈವಗಳ ಏನು ಸಾನ್ನಿಧ್ಯಕ್ಕೆ ಸರಿಯಾಗಿ ಆ ದೈವಾರಾಧನೆ ಉಳಿಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಾವು ಇದನ್ನು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನೋಡಿ, ನಾನೇ ಒಬ್ಬ ನೇಮ ಕಟ್ಟುವವ, ನನ್ನ ಮನೆಯಲ್ಲಿ ಏನಿದೆ, ದೈವಗಳಿಗೆ ಬೇಕಾದ ಪರಿಕರ ಇದೆ, ಹಿಜಾರ್ ಇದೆ, ಗಗ್ಗರ ಇದೆ, ಎಲ್ಲ ಇದೆ. ಈಗ ದೈವಗಳ ಪರಿಕರಗಳು ಯಾರಿದು? ನಲಿಕೆಯವನು, ಪರವನು, ಪಂಬದ ಮನೆಯಲ್ಲಿ ಇರ್ತದೆ. ಅದ ಭಂಡಾರ ಯಾರು ಇರ್ತದೆ, ಭಂಡಾರಿಯಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಅದರದ್ದು ಕೆಲವು ಕಡೆ ಇದೆ. ಆದ್ರೆ ಮೂಲಭೂತವಾದ ಆ ದೈವಾರಾಧನೆಗೆ ಪರಿಕರಗಳು ಯಾರಿದೆ? ಅವು ದೈವಾರಾಧನೆ ನರ್ತನ ಮಾಡುವಂತ ವ್ಯಕ್ತಿ ಹತ್ರ, ಯಾರಾದ್ರೂ ಅಜಲಲ್ಲಿ ಇರ್ತಾರೆ, ಯಾರಿರ್ತಾರೆ, ಅದು ಕುಲಕಸುವವರು ಇರ್ತಾರೆ. ಏನ್ ಮಾಡ್ತಾರೆ? ಅವರಿಗೆ ಬೆದರಿಕೆಗಳನ್ನ ಕೊಟ್ಟು, ಅಥವಾ ನೀವು ನಮ್ಗೆ ನಾಟಕಗಳಿಗೆ ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಎನ್ಸ್ಕೊಳ್ತಾರೆ, ನಮ್ಗೇನು ನೇಮ ಸಿಗುದಿಲ್ವೋ, ಕೋಲ ಅಥವಾ ಯಾರಾದ್ರೂ ಪ್ರಬಲ ಮನೆತನದವರಿಂದ ಫೋನ್ ಮಾಡಿಸುವುದು, ಕೊಡುಮಾರ ನಿನ್ನ ಹಿಜಾರ ಗಗ್ಗರ ಆತನ ನಿನ್ನ. ಈಗ ಆಯ್ತು, ಕೊಟ್ಟೆ ಬಿಡಿ. ಕೊಟ್ಟ ತಕ್ಷಣ ಏನಾಯ್ತು? ಯಾರಾದ್ರೂ ಉದಯಾಚಾರ್ಯ ಅಂತ ನಾಟಕ ಮಾಡುವವರು ಒಂದು ಗಳಿಗೆ ನಾಟಕ ಆಯ್ತು ರಾತ್ರಿ, ಮರುದಿವಸ ಅದೇ ಪರಿಕರ ನಿಮ್ಮಂತವರು ಇಲ್ಲೇ ಮನೆಯಲ್ಲಿ ನೇಮ ಆದ್ರೆ ಅದೇ ಪರಿಕರ. ಈಗ ನಾನು ನಲಿಕೆಯವ ಮುಂದಿನ ದಿವಸ ಎಲ್ಲಿ ದೈವಾರಾಧನೆ ಮಾಡಿದೆ, ನಿಜವಾಗಿ ಎಲ್ಲ ಆ ಗ್ರಾಮಸ್ಥರು ಕೈ ಮುಗಿದು ಅದೇ ಪರಿಕರಕ್ಕೆ ಅದೇ ವೇಷಭೂಷಣಕ್ಕೆ ಕೈ ಮುಗಿದು ಪ್ರಸಾದ ಗಂಧ ಪ್ರಸಾದ ಕೊಂಡೋಗಿದ್ದವರು, ಮರುದಿವಸ ನಾಟಕಕ್ಕೆ ಅದೇ ವೇಷ. ಅದು ಅಲ್ಲಿ ಹಾಸ್ಯಾಸ್ಪದವಾಗಿ ಅದಕ್ಕೆ ಏನು ಸಿಟಿ ಹೊಡೆಯುವಂಥದ್ದು, ಕುಣಿಯುವುದು, ಇದು ಈ ವಿಚಾರ. ಮರುದಿವಸ ನಿಮ್ಮ ಅಲ್ಲಿ ದೈವಾರಾಧನೆಗೆ ಅದೇ. ಎಲ್ಲಿ ಮೂಲ ಸಂಸ್ಕೃತಿ ಉಳಿಯಿತು? ಅದಕ್ಕೆ ಕಾಂತಾರ ಸಿನಿಮಾದ ಬರುವಾಗಲ ನಾವು ನಾನು ಒಂದು ವಾರ ಸುಮ್ಮನೆ ಒಂದು ವಾರ ಬಿಟ್ಟು ನನ್ನ ಫ್ಯಾಮಿಲಿ ನೋಡಿದೆ. ನಾನು ಕಾಂತಾರ ಸಿನಿಮಾದ ಬಗ್ಗೆ ನಾನು ಹೇಳೋದು, ಈ ಕಾಂತಾರದಿಂದಲೇ ಇದೆಲ್ಲ ಬಂತು. ಎಲ್ಲ ಏನು ಇದ್ರ ಕಾಂತಾರ ಸಿನಿಮಾದಲ್ಲಿ ಇಷ್ಟು ಹೋಯ್ತು. ಅದೇ ದೈವಗಳನ್ನ ನಾವು ಏನು ಇಂಥ ಕಟ್ಟಿದ್ರೆ ನಮಗೆ ಬರ್ಬೋದು ಅಂತೇಳಿ ಗೂಗಲ್ ಪೇ ಅದು ಪೇ ಬಂದಿದೋ ಏನೋ ನಮ್ಗೆ ಗೊತ್ತಿಲ್ಲ, ನಾವು ವಿವಾದ ಮಾಡಲ್ಲ. ಆದ್ರೆ ಕಾಂತಾರ ಸಿನಿಮಾದಲ್ಲಿ ನಾನು ಸೂಕ್ಷ್ಮವಾಗಿ ನಾವು ನೋಡಿದ್ದೇವೆ ರಿಷಬ್ ಶೆಟ್ಟಿ ಅವರ ಇದರಲ್ಲಿ, ಅದು ವೇಷಭೂಷಣ ದೈವಗಳದ್ದು ಏನಿದೆ ಅದು ಯಾರುದಲ್ಲ, ಅದು ಅದಕ್ಕಾಗಿಯೇ ಸೀಮಿತವಾಗಿ ಮಾಡತಕ್ಕಂಥದ್ದು ಎನ್ನುವಂಥದ್ದನ್ನು ನಾವು ಕೇಳಿಕೊಂಡಿದ್ದೇವೆ. ಯಾವ ನಲಿಕೆಯವನು, ಯಾವ ಪರವನು, ಯಾವ ಪೊಂಬದಿಂದ ಕೊಂಡದ್ದು ಅದಕ್ಕೆ ಸೀಮಿತವಾಗಿ ಮಾಡಿದ್ದಾರೆ ಅಷ್ಟಕ್ಕೆ. ಅದು ಏನು ಆ ಸಿನಿಮಾದಲ್ಲಿ ಬಳಕೆ ಆದದ್ದು ತಾವು ಹೇಳುವಂತದ್ದು ಬಳಕೆ ಆದದ್ದು ಪರಿಕರ ಸಿನಿಮಾದ ಸಲುವಾಗಿ ಅವರು ಮಾಡಿಕೊಂಡಿದ್ದಾರೆ. ಆದ್ರೆ ಬೇರೆ ವಿಚಾರಗಳಲ್ಲಿ ಅಥವಾ ಯಾವುದೇ ಪಂಬದನ ಮನೆಯಿಂದ ಕೊಂಡೋದದ್ದು ಅಲ್ಲ ಅಂತ ತಾವು ಹೇಳುವ ಬೇರೆ ವಿಚಾರಗಳಲ್ಲಿ ನೋಡಿದ್ರೆ ಈ ನಾಟಕ ಬೇರೆ. ಈಗ ನಾನು ನಿಮ್ಮ ಚಾನೆಲ್ಗಳಲ್ಲೇ ಬಂದಿದೆ ನಂಗೆ ಗೊತ್ತಿಲ್ಲ, ದೈವಶಾಪ ಅಂತ ಕೊಟ್ರು ಒಂದು DV ಸದಾನಂದ ಗೌಡ್ರು CM ಇರುವಾಗ. ಏನಾಯ್ತು? ಡೆಲ್ಲಿಯ ಗಣರಾಜ್ಯೋತ್ಸವ ಪರೇಡ್ ಏನಿದೆ ಅದರಲ್ಲಿ ದೈವಗಳ ವೇಷ, ಇಡೀ ತುಳುನಾಡ ದೈವಾರಾಧಕಲೆಲ್ಲ ಈಗ ನಾವು ಮೈಸೂರಲ್ಲಿ ಆಯ್ತು, ದೊಡ್ಡಬಳ್ಳಾಪುರದ ಆಯ್ತು, ಅದು ಆಯ್ತು, ಇದು ಆಯ್ತು, ನೈಜತೆಕ ಅಲ್ಲಿ ನಾವೇನು ಹೇಳಿದ್ರೆ ಗೂಗಲ್ ಪೇ ಅಥವಾ ಅಲ್ಲಿ ವ್ಯಾವಹಾರಿಕ ಕಮರ್ಷಿಯಲ್ ಬಿಸ್ನೆಸ್ ಅದು ನಾವು ಆಕ್ಷೇಪ ಇದೆ. ಈಗ ಬಿಟ್ರೆ ಸಿಎಂ ಅವರು ಡೆಲ್ಲಿ ಪರೇಡಲ್ಲಿ ಹೋಗುವಾಗ ನಾವೆಲ್ಲ ಆಕ್ಷೇಪ ಮಾಡಿದೆವು. ಇದು ನಿಮ್ಮ ತುಳು ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ ಸರ್ ದೈವಶಾಪ ಬರ್ಬೋದು ಸರ್ಕಾರಕ್ಕೆ ಅಂತ ಹೇಳಿ ಚಾನೆಲ್ ಹೇಳಿದ್ರು. CM ಅಧಿಕಾರ ಕಳ್ಕೊಂಡ್ರು, ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ದೈವರದ ಕ್ರೇಣಿ ಹೇಳಿದ್ರು ಸರ್ಕಾರಕ್ಕೆ ದೈವಶಾಪ ತಟ್ಟು ಅಂತ ಹೇಳಿದ್ರು. ಆದ್ರೆ ಇದು ನಾನು ಯಾಕೆ ಇದನ್ನು ನಾವು ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಿದ್ರು, ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಅಲ್ಲಿಂದಲೇ ಅಲ್ಲ. ಈಗ ಅಲ್ಲಿ ದೈವಾರಾಧಕ ಕ್ರೇಣಿ ಇದು ಹೇಳಿ ಪ್ರಯೋಜನ ಇಲ್ಲ. ತುಳುನಾಡು ಅಂತ ಹೇಳಿದ್ರೆ ಏನು? ನೀವು ಹೇಳ್ತೀವಿ ಇಲ್ಲಿ ನಮ್ಮ ಉದಯಾಚಾರ್ಯ ನಾವೆಲ್ಲ ಚರ್ಚೆ ಮಾಡಿದ್ವಿ. ಯಾಕಂತ ಹೇಳಿದ್ರೆ
ತುಳುನಾಡು ಖಾಲಿ ದೈವಾರಾಧನೆ ಒಂದು ಪುಣ್ಯಕ್ಷೇತ್ರ ಹೊರತಾಗಿ ಇಲ್ಲಿ ಅದೆಷ್ಟೋ ದೈವಾಲಯಗಳಿದೆ, ದೇವಾಲಯಗಳಿದೆ. ಎಲ್ಲ ದೇವಾಲಯಗಳಲ್ಲಿ ಕೆಲವು ದೈವಗಳೇ ಸ್ಥಾಪನೆ ಮಾಡಿದಂಥ ಇತಿಹಾಸಗಳಿದೆ. ಮೊದಲು ದೈವ, ಆಮೇಲೆ ದೇವರು. ಇಲ್ಲಿ ಆರಾಧನೆ ಮಾಡುವಂಥ ರೀತಿ ಹೇಗೆ? ದೇವರಂತ ನಾವು ಹೇಳ್ತೀವಿ. ಇಂಥ ಕಾಲಘಟ್ಟದಲ್ಲಿ ಇಲ್ಲಿ ರಕ್ಷಣೆ ಮಾಡಿದವರು ಯಾರು? ಇಡೀ ತುಳುನಾಡನ್ನ ರಕ್ಷಣೆ ಮಾಡಿ, ಇಲ್ಲಿ ಸಂಸ್ಕೃತಿ, ಇಲ್ಲಿನ ಪರಿಸರ, ಇಲ್ಲಿನ ಆಚಾರ ವಿಚಾರಗಳು, ಇದಕ್ಕೆ ಮಾರು ಹೋಗಿ ನಮ್ಮ ತುಳುನಾಡಿಗೆ ಅದಕ್ಕಾದಂಥ ಒಂದು ವೈವಿಧ್ಯಮಯ ಇದೆ. ಈಗ ನಾವು ಏನಾಗಿದ್ದೇವೆ, ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಏನಾಗಿದೆ ಅಂತ ನಾವು ನೇತ್ರಾವತಿಯನ್ನು ತಿರುಗಿಸಿ ಹಾಕೊಳ್ಕೊಟ್ಟಿದ್ದೇವೆ. ಇಲ್ಲಿ SEZ, CRZ ಅಥವಾ ಇನ್ನೊಂದು MR ಯಾರಿಗೆ ಉದ್ಯೋಗ ಆಯ್ತು? ನಮ್ಮವ್ರಿಗೆ ಏನಾದ್ರು ಉದ್ಯೋಗ ಆಯ್ತಾ? ಅಲ್ಲಿ ಇದ್ದ ದೈವಗಳು ಏನಾಯ್ತು? ಅಲ್ಲಿದ್ದ ದೈವಗಳು, ಅಲ್ಲಿದ್ದ ದೇವಸ್ಥಾನಗಳು ಏನು ಮಾಡಿದನು? ಏನು ಸ್ಥಳಾಂತರ ಮಾಡಿದವನು? ನಾವು ಚರ್ಚೆ ಮಾಡ್ಬೇಕು. ಯಾಕಂತ ಹೇಳಿ ನಮ್ಮವರು ತುಳುನಾಡಿನವರು ಏನಂತ ಹೇಳಿದ್ರೆ, ಒಂದು ಮನೆಗೆ ಯಾರಾದ್ರೂ ಬಂದ್ರೆ ಸುರುವಿಗೆ ಬಂದು ಅವರಿಗೆ ಒಂದು ಲೋಟ ನೀರು ಕೊಟ್ಟು ಅವನ ಬಾಯಾರಿಕೆಲ್ಲ ಇದು ಮಾಡಿ ಅವನನ್ನು ಒಂದು ಮಾತಾಡಿ ಹೊಟ್ಟೆಗೆಲ್ಲ ಕೊಟ್ಟು ಆದಷ್ಟು ನಾವು ಅವರನ್ನು ಸಮಾಧಾನ ಮಾಡಿ, ನಮ್ಮ ಇದು ತುಳುನಾಡು ಎಲ್ಲಡಿಕೆ ಮೊದಲಿದ್ದು ನಮ್ಮ ಹಿರಿಯರಿಂದ ಎಲ್ಲಡಿಕೆ ಕೊಡ್ತಿದ್ರು. ನಾವು ಅಂತ ಉದ್ಧಾರ ಮಾಡಿಸಿದವರು. ಆದ್ದರಿಂದ ತುಳುನಾಡನ್ನೆಲ್ಲ ಬಿಟ್ಟಿದ್ದೇವೆ ನಾವು. ಈಗ ದೈವಾರಾಧನೆ ಹೋಯ್ತು ಅಂತ ಹೇಳುವುದಲ್ಲ ನಾವು. ನಮ್ಮವ್ರಿಗೆ ಎಷ್ಟೋ ಉದ್ಯೋಗ, ಈಗ ಡಿಗ್ರಿ PUC ಹುಡುಗರ ಪರಿಸ್ಥಿತಿ ಏನಾಗಿದೆ ನಾವು ಎಣಿಸ್ಕೊಳ್ಳೋಣ. ನಾನು ಇದನ್ನು ಯಾಕೆ ಹೇಳ್ತೇನೆ? ನಾವು ಕೊಟ್ಟಿದ್ದಕ್ಕಲ್ಲ, ಅಲ್ಲಿ ದೈವಗಳ ಸ್ಥಾನಗಳೇನಾಯ್ತು ಅಂತ ಕೇಳಿದಕ್ಕೆ ನಾನು ಅದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಇಲ್ಲಿ PUC ಡಿಗ್ರಿ ಆದ ಹುಡುಗರಿಗೆ ಉದ್ಯೋಗ ಸಿಕ್ತು ಎನ್ನುವಂತ ಆಶಾಭಾವನದೊಂದಿಗೆ ಯಾರು ಆಕ್ಷೇಪ ಮಾಡಲಿಲ್ಲ. ಇವತ್ತು ಯಾವ ವಿದ್ಯಾರ್ಥಿಗಳಾದ ತುಳುನಾಡಿನ ವಿದ್ಯಾರ್ಥಿಗಳ ನೋಡಿದ್ರೆ ಉದ್ಯೋಗ ಇದೆಯಾ? ಇಷ್ಟೆಲ್ಲ ಬಂತು. ಇಲ್ಲಿದ್ದ ಬ್ಯಾಂಕಿಗಳೇನಾಯ್ತು? ಯಾವುದಕ್ಕೂ ಮರ್ಜಿ ಆಯ್ತು. ಆದ್ರೆ ಈಗ ತುಳುನಾಡಲ್ಲಿ ನಾನು ಹೇಳ್ತೇನೆ, ಒಂದು ಎಲ್ಲಾ ತುಳುನಾಡಿನವರು ಒಂದು ಒಟ್ಟಿಗೆ ಒಂದು ತಕಡಿಯಲ್ಲಿ ಹಾಕಿ, ಇನ್ನೊಂದು ತಕಡಿಯಲ್ಲಿ ಇಲ್ಲಿ ಇರುವಂತ ಬೇರೆ ಸ್ಟೇಟ್ ರಾಜ್ಯ ಯಾರು ಕೆಳಗಿರ್ತಾರೆ, ಯಾರು ಮೇಲಿರ್ತಾರೆ? ಎಷ್ಟು ಜನಸಂಖ್ಯೆ ಇದೆ ತುಳುನಾಡಲ್ಲಿ? ಯಾರು ನಮ್ಮವರು ಜಾಸ್ತಿ ಇದ್ದಾರೆ, ಇನ್ನೊಬ್ಬರು ಜಾಸ್ತಿ ಇದ್ದಾರೆ. ಆದ್ರೆ ನಮ್ಗೆ ಉದ್ಯೋಗ ಸಿಗ್ತಾ ನಮಗೆ ಸಿಕ್ಕಿಲ್ವಾ? ಆಗ ನಮ್ಮ ತುಳುನಾಡಿನ ವಿದ್ಯಾರ್ಥಿಗಳ ಭವಿಷ್ಯ ಏನು? ಇದು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಶಾಪ. ಅಂತ CRZ ಅಥವಾ ಎಲ್ಲ ಇಂಥ ಏನೋ ಕೈಗಾರಿಕೆ ಅಲ್ಲಿದ್ದ ದೇವಗಳ ಸ್ಥಳಾಂತರ ಮಾಡಿ, ಈಗ ನಾನು ಮಾಡಿ ಆಗಿದೆ, ಅದನ್ನೇನು ಹೇಳಕ್ಕಾಗಿಲ್ಲ. ಆದ್ದರಿಂದ ಇಲ್ಲಿ ದೈವಾರಾಧಕರ ಇಚ್ಛಾಶಕ್ತಿಯ ಕೊರತಲ್ಲ, ಎಲ್ರಿಗೂ ಬೇಕು. ತುಳುನಾಡಿನಲ್ಲಿ ರಾಜಕಾರಣಿಗಳು ಬೇಕು ಇಚ್ಛಾಶಕ್ತಿ. ನಾವು ಚರ್ಚೆ ಮಾಡಿದ್ದೇವೆ, 8ನೇ ಪರಿಚ್ಛೇದಕ್ಕೆ ತುಳು ಹೋಗ್ಬೇಕು, ಹೋಯ್ತಾ? ರಾಷ್ಟ್ರ ಆಯ್ತಾ? ಎಲ್ಲ ಆಯ್ತಾ? ಇದನ್ನೆಲ್ಲ ನಾವು ಚರ್ಚೆ ಮಾಡ್ಬೇಕಲ್ಲ. ದೈವಾರಾಧಕರು ನಲಿಕೆಯವರು, ಪರವರು, ಪಂಬದರು ಅಥವಾ 16 ವರ್ಗ ಏನೊಂದು ನಾಳೆ ಅವ್ರನ್ನ ಕರೆಸಿ ಸರಿ ಮಾಡೋಣ ನಾವು, ಅದೇನಿಲ್ಲ. ಶಿವಾನಂದ್ ಅವರೇ, ಈಗ ತುಳುನಾಡಿನ ಆಚೆಗೆ ನಾವು ತುಳುನಾಡಿನಲ್ಲಿ ನಿಂತುಕೊಂಡು ಹೇಳುವಂಥದ್ದು ಘಟ್ಟದ ಮಿತ್ತು, ಅಂದರೆ ಪಶ್ಚಿಮ ಘಟ್ಟದ ಮೇಲ್ಗಡೆಗೆ ಕರ್ನಾಟಕದ ಇತರ ಭಾಗಗಳಲ್ಲಿ ಕೊರಗತನಿಯನನ್ನು ಅಥವಾ ತುಳುನಾಡಿನ ಇತರ ಭೂತಗಳನ್ನು ಅದರ ದರ್ಶನ ಸೇವೆ ಅಥವಾ ಆರಾಧನೆಯನ್ನು ಮಾಡಬಾರದಂತ ತಾವು ಹೇಳುವಂಥದ್ದು. ನಾನು ಒಂದು ವಿಚಾರ ನೀವು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ಈ ಮೊದಲೇ ಎಲ್ಲ ಈಗ ಕೊರಗತನಿಯ ರೀಸೆಂಟ್ ಆಗಿ ಈಗ ಒಂದು ಕಡೆ ಅದು ಏನಾಗಿದೆ ಅಂತೇಳಿ ಅದು ನೇಮ್ ಅಲ್ಲ, ಅದು ಆ ತರ ಅದು ವ್ಯವಸ್ಥೆಗಳಾಗಿ ಅಲ್ಲಿದ್ದ ವ್ಯವಸ್ಥೆ ನಾವೆಲ್ಲ ನೋಡಿದ್ದೇವೆ. ಇನ್ನು ಅಲ್ಲಿ ನೂರು ಕಟ್ಟುವಂಥದ್ದು, ತೆಂಗಿನಕಾಯಿ ಹೊಡೆಯುವಂಥದ್ದು ಇದೆಲ್ಲ ಇಲ್ಲ. ಕೊರಗಜ್ಜೆ ಅಲ್ಲಿಗೆ ಯಾಕೆ ಮಾತಾಡಬೇಕು? ಇಲ್ಲೇ ಇದ್ದಾರಲ್ಲ, ನಾವು ಹೇಳ್ತೀನಿ, ಇಲ್ಲೇ ಅಲ್ಲಲ್ಲಿ ಕೊರಗಜ್ಜ ಕಟ್ಟೆಗಳನ್ನು ಕಟ್ಟಿಬಿಟ್ಟು ಅಲ್ಲೆಲ್ಲ ಪ್ರಶ್ನೆ ಹೇಳುವಂಥದ್ದು. ಯಾರಾದ್ರೂ ಬಂದ್ರೆ ಕೊರಗಜ್ಜೆ ಕೆಲಸ ಆದ್ರೆ ಕೊರಗಜ್ಜನ ಪಾಲು ದಾದ ಅಂತ ಕೇಳುದು. ಕೊರಗಜ್ಜನ ಪಾಲು ದಾದ ಅಂತ ಕೇಳಿದ್ರೆ ಏನು ಕೊರಗಜ್ಜನಿಗೆ ಬೇಕು? ಒಂದು 200-300 ಖರ್ಚು. ಕೊರಗಜ್ಜನಿಗೆ 200-300 ಖರ್ಚು, ಅದಕ್ಕಿಂತ ಜಾಸ್ತಿ ಖರ್ಚಿಲ್ಲ. ಕೊರಗಜ್ಜನ ಹರಕೆ ಏನು? ಈಗ ಅದು ನಾವು ಹೇಳ್ತೇವೆ. ನಮ್ಮಲ್ಲಿ ಏನು ಈ ಮೊದಲು ಕೊರಗಜ್ಜೆ ಕಟ್ಟೆ ಕಟ್ತಿರ್ಲಿಲ್ಲ ಸರ್. ನಾನು ಒಂದು ಕೊರಗಜ್ಜನ ಯಾರು ಕಟ್ಟೆ ಕಟ್ತಿಲ್ಲ ನಾನು ಹೇಳ್ತೇನೆ. ನಮ್ಮ ಇದು ಏನು ದನದ ಕೊಟ್ಟಿಗೆ ಪ್ರತಿ ಸಲ ಏನು ದೀಪಾವಳಿ ಸಂದರ್ಭದಲ್ಲಿ ದನದ ಕೊಟ್ಟಿಗೆಯಲ್ಲಿ ಆ ತಡಪೆ ಅಂತ ಹೇಳಿ ಅದರಲ್ಲಿ ತಡಪೆದಾಗಿ ಇರ್ತಿದ್ರು. ಆ ಕಟ್ಟೆ ಇರ್ಲಿಲ್ಲ. ಹಾಗಾದ್ರೆ ಯಾರು ಮಾತಾಡ್ಬೇಕಿದೆ? ಕೊರಗಜ್ಜೆ ಯಾವ ಸಮುದಾಯ? ಕೊರಗ ಸಮುದಾಯ, ಮುಗ್ಧ ಸಮುದಾಯ, ಅವರು ಮಾತಾಡ್ಬೇಕು. ಅವರು ದೈವ. ಮೊದಲು ಎಲ್ಲ ಕಲೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಮಂಕಳಿ ಮುಗೆರ್ಕಳ ಕಲದಲ್ಲಿ ಅಲ್ಲಿ ಕೊರಗಜ್ಜಿತ್ತು, ಅದು ನೀಚ ದೈವ ಅಂತ. ಆಗ ಕೊರಗಜ್ಜೆ ಅಂತ ಹೆಸರಲ್ಲ ಅದಕ್ಕೆ, ಎಲ್ಲ ಕಡೆ ಇತ್ತು. ಅದೇ ನೇಮ ನೋಡುವಂಥದ್ದೇ ಒಂದು ಬಾರಿ ಖುಷಿ ಜನರಿಗೆ. ಅದಕ್ಕಾಗಿ ಬೆಳಿಗ್ಗೆ ಕಾಯ್ತಿದ್ರು. ಅದು ಎಲ್ಲೋಯ್ತು? ಕೊರಗಜ್ಜೆ ಆಯ್ತು. ಆಮೇಲೆ ಅದೇ ಇತಿಹಾಸ ಎಲ್ಲ ಈಗ ಏನಾಗಿದೆ, ವೈಭವೀಕರಣ, ಅದನ್ನು ವಿಜೃಂಭಣಿಸುವುದು, ಅದರದ್ದೇ ಆದ ಕಟ್ಟೆಲ್ಲ ಹೊರತಾಗಿ ಅದರಿಂದ ಕಮರ್ಷಿಯಲ್ ಬಿಸ್ನೆಸ್ ಮಾಡುವಂಥದ್ದು ದೊಡ್ಡ ದೇವಾಲಯಗಳು. ಈಗ ಊರಿನ ಆಚೆಗೆ, ತುಳುನಾಡಿನ ಆಚೆಗೆ ತಾವು ಒಟ್ಟು ನಿಮ್ಮ ಇಬ್ಬರ ಆಶಯ ಅಂದರೆ
ಈ ಊರಿನಿಂದ ತುಳುನಾಡಿನಿಂದ ಹೋಗಿ ಸೆಟಲ್ ಆದವರು ಮತ್ತು ಮೂಲದಲ್ಲಿ ಅದನ್ನು ಈ ದೈವಗಳನ್ನು ಆರಾಧನೆ ಮಾಡ್ತಾ ಇದ್ದವರು ಆ ಕಟ್ಟುಕಟ್ಟಲೆ ಪ್ರಕಾರ ಬೇರೆ ಊರಲ್ಲಿದ್ದರೂ ಕೂಡ ಆರಾಧನೆ ಮಾಡಬಹುದು ಅಂತ ಮಾಡಬಹುದು ಎನ್ನುವುದಕ್ಕಿಂತ ಮಾಡಿ ಆಗಿದೆ ಎಷ್ಟೋ ವರ್ಷಗಳಿಂದ ನಾವು ಅದರ ಬಗ್ಗೆ ಮಾತಾಡಿದ್ರೆ ನಾವು ವಿವಾದ ವಿಚಾರ ಆಗಿದ್ದಕ್ಕೆ ಏನಂತ ಕೇಳ್ತಾರೆ. ಸೊ ಹಾಗಿದ್ರೆ ತಾವು ಹೇಳುವಂಥದ್ದು ಈ ರೀತಿಯ ಏನು ತಪ್ಪಾಗಿ ಮೂಲ ಅಂದರೆ ತುಳುನಾಡಿನಲ್ಲಿ ಯಾವ ರೀತಿಯ ಒಂದು ಪರಂಪರೆ, ಯಾವ ಒಂದು ಕಟ್ಟುಕಟ್ಟಲೆ, ಯಾವ ಒಂದು ರೀತಿ ರಿವಾಜಿದೆ ಅದಕ್ಕಿಂತ ತೀರಾ ಭಿನ್ನ ಸ್ವರೂಪದಲ್ಲಿ ಎಲ್ಲೋ ಬೆಂಗಳೂರಲ್ಲೋ ಮೈಸೂರಲ್ಲೋ ಮಾಡುವಂಥದ್ದು ಸರಿಯಲ್ಲ ಅಂತ. ಅಲ್ಲ, ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಇದು ನಾನು ಆಗ ಒಮ್ಮೆ ಹೇಳಿದೆ, ಈ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅಂತ ಹೇಳಿ. ಈಗ ಇವರು ಕೆಲವೊಂದೊಂದು ವಿಚಾರಗಳು ತೆಗೆದ್ರು. ಯಾವುದು ನಾವು ಇವಾಗ ಇಲ್ಲಿ ಹೇಳ್ತೇವೆ, ಕೊರಗಜ್ಜನಿಗೆ ಖಾಲಿ ಅದಕ್ಕೆ ಸುತ್ತಮುತ್ತಲಿನ ಒಂದು 7 ಪ್ರದೇಶಗಳಲ್ಲಿ ಮಾತ್ರ ಆರಾಧನೆಗೆ ಒಂದು ವ್ಯವಸ್ಥೆ ಇರುವಂತದ್ದು ಹಿಂದಿನ ಕಾಲದಲ್ಲಿ. ಆದ್ರೆ ಈಗ ನೀವು ಮಂಗಳೂರಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಕೊರಗಜ್ಜನ ಕಟ್ಟೆಗಳಿವೆ, ಅಲ್ಲಿ ಎಷ್ಟು ಬೇಡ, ಅದು ನಾವು ಮಾತಾಡೋದು ಬೇಡ, ಅದು ಮಾತಾಡಿದ್ರೆ ಮತ್ತೆ ಅದು ವಿಷಯ ಎಲ್ಲೆಲ್ಲಿ ಹೋಗ್ತದೆ. ಮತ್ತೆ ಇವರು ಕನ್ನಡ ಮಾತಾಡುವಂತದ್ದು ಹೇಳಿದ್ರು ನೋಡಿ. ಈಗ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕೊರಗಜ್ಜ ಕನ್ನಡ ಮಾತಾಡೋದು, ಇನ್ನು ಅಲ್ಲಿ ಕಾಲಕ್ರಮೇಣ ಅಲ್ಲಿ ಪಾರಿ ಹೇಳುದು ಕೂಡ ಕನ್ನಡದಲ್ಲೇ ಆಗ್ಬಹುದು. ಮತ್ತೆ ಕಾಲಕ್ರಮೇಣ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಇಲ್ಲಿಂದ ಅವರಿಗೆ ಅಲ್ಲಿ ಕೋಲ ಕಟ್ಟಲಿಕ್ಕೆ ಜನ ಬೇಡ, ಅವರೇ ಗೂಗಲ್ ಅಲ್ಲಿ ಯಾವುದು ಯೂಟ್ಯೂಬ್ ಅಲ್ಲಿ ನೋಡಿ ಯಾವ್ದ್ಯಾವ್ದಕ್ಕೆ ಹೇಗೆ ಕಟ್ಟಬಹುದು ಅಂತ ಹೇಳುವಂತ ಕೆಲವೊಂದೊಂದು ಇದೆಲ್ಲ ಮಾಡಿಕೊಂಡು ಅವರವರೇ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ವಿಷಯ ನೋಡಿ, ಇವರು ಹೇಳಿದಾಗೆ ನಮಗೆ ಇಷ್ಟೆಲ್ಲ ವಿದ್ಯಮಾನಗಳು ನಡೀತಾ ಇದೆ ಕಳೆದ ಒಂದು 3-4 ದಿನದಿಂದ. ಸರ್ಕಾರ ಯಾಕೆ ಮೌನದಲ್ಲಿ ಕೂತಿ, ಸರ್ಕಾರ ಅಂತಲ್ಲ, ನಮ್ಮ ಜನಪ್ರತಿನಿಧಿಗಳು ಈಗ ಒಂದು ಸೋ ಕಾಲ್ಡ್ ಹಿಂದೂ ಸಮಾಜವನ್ನು ಗುತ್ತಿಗೆ ಪಡೆದಂತ ಒಂದು ಇಲ್ಲಿಯ ನಾಯಕರು ಯಾರಿದ್ದಾರೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ನನ್ಗೆ ಅನಿಸ್ತಿದೆ. ಅವರಿಗೆ ಏನೋ ಇದರಲ್ಲಿ ಒಂದು ಲಾಭ ಇದೆ, ಅವರೇ ಹೇಳಿದ್ದಿರ್ಬೋದು ಘಟ್ಟದಾಚೆ ಜನರಿಗೆ, ಇಲ್ಲೊಂದು ಕೊರಗಜ್ಜ ಅಂತ ಹೇಳಿ ಒಂದು ದೈವ ಉಂಟು, ನೀವು ತನ್ನಿ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ನಮ್ಮ ಈ ಜಿಲ್ಲೆಯಿಂದ ಈಗ ನೇತ್ರಾವತಿಯ ವಿಚಾರವನ್ನು ಇವರು ಪ್ರಸ್ತಾಪ ಮಾಡಿದ್ರು. SEZ ಆಗಿರ್ಬೋದು, MRPL ಆಗಿರ್ಬೋದು, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಮ್ಮ ತುಳುನಾಡಿನ ಜನಗಳು ಸ್ಥಳ ಕೊಟ್ಟಿದ್ದಾರೆ. ಯಾಕೆ ಹೇಳಿ, ನಮ್ಮ ಮಕ್ಕಳಿಗೆ ಮುಂದೆ ಕೆಲಸ ಸಿಗ್ತದೆ ಅಂತ ಹೇಳಿ. ಮತ್ತೆ ಅದೇ ರೀತಿ ಅಲ್ಲಿದ್ದ ಎಷ್ಟೋ ದೈವಸ್ಥಾನಗಳನ್ನು ಬೇರೆ ಕಡೆಗೆ ರಿಲೋಕೇಟ್ ಮಾಡಿದ್ದೇವೆ ನಾವು. ಉದ್ದೇಶ ಇಷ್ಟೇ, ನಮ್ಗೆ ಒಳ್ಳೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಇದು ಎಲ್ಲ ಈಗ ಫೈನಲಿ ನೋಡುವಾಗ ನಮಗೆ ಇದರಲ್ಲಿ ಏನು ಈ ಹಿಂದೂ ಪರ ಸಂಘಟನೆಯವರು ಏನು ಹೇಳಿ ಈಗ ಒಂದು ರಾಜಕೀಯ ಪಕ್ಷ ಏನಿದೆ ನೋಡಿ, ಅವ್ರು ಯಾವುದೇ ರೀತಿಯ ಇದಕ್ಕೆ ಸ್ಪಂದಿಸುವಂತದ್ದು ಕಾಣಿಸ್ತಾ ಇಲ್ಲ. ಒಂದು ಯಾಕಂತ ಹೇಳಿದ್ರೆ, ಈಗ ನೋಡಿ ಈ ಕಟ್ಟುವವರ ಈಗ ಈಗ ಇದಕ್ಕೆ ಸಂಬಂಧಪಟ್ಟ ಜನಗಳು ಕೂಡ ಯಾರು ಕೂಡ ನೋಡಿ ಬೈಯುವುದು ಅವರಿಗೇನೆ, ಮೈಸೂರಿನವರಿಗೆ ಬೆಂಗಳೂರಿನವರಿಗೆ ಬೈಯುವುದು. ಯಾರೊಬ್ಬ ವ್ಯಕ್ತಿ ರಾಜಕಾರಣಿಗಳಿಗೆ ಬೈಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿ, ಈಗ ಯಾರು ಕಟ್ಟುವವರಿದ್ದಾರೆ ಅಥವಾ ದೇವಸ್ಥಾನದವರು ಯಾರಿದ್ದಾರೆ ನೋಡಿ, ಅವರೆಲ್ಲ ಇವರ ಒಂದು ಋಣಕ್ಕೆ ಬಿದ್ದಿದ್ದಾರೆ. ಅದು ಏನು ಋಣ ಅಂತ ಹೇಳಿದ್ರೆ, ಈ ರಾಜ್ಯೋತ್ಸವ ಪ್ರಶಸ್ತಿ ಟೈಮ್ನಲ್ಲಿ ಉದ್ದಕ್ಕೆ ಪ್ರಶಸ್ತಿ ಕೊಟ್ಟು ಬಿಡುದು ಎಲ್ಲರಿಗೆ ಸಹ. ಅವರೊಂದು ಋಣದಲ್ಲಿರ್ತಾರೆ, ಸುಮ್ಮನೆ ಕೂತ್ಕೊಳ್ತಾರೆ. ದೈವಸ್ಥಾನಕ್ಕೆ ಸೀಲಿಂಗಿಗೆ ದುಡ್ಡು ಕೊಟ್ಟು ಬಿಡುದು, ಸುಮ್ಮನೆ ಕೂತ್ಕೊಳ್ತಾರೆ. ನೆಲಕ್ಕೆ ಫ್ಲೋರಿಂಗಿಗೆ ದುಡ್ಡು ಕೊಟ್ಟು ಬಿಡುದು, ಸುಮ್ಮನೆ ಕೂತ್ಕೊಳ್ತಾರೆ. ಓಕೆ, ಹಾಗಿರುವಾಗ ನಮಗೆ ನೈತಿಕತೆ ಇರುವುದಿಲ್ಲ ಅವರ ಹತ್ರ ಹೋಗಿ ಯಾಕೆ ಆಗಿಲ್ಲ ಅಂತ ಕೇಳಲಿಕ್ಕೆ. ಅವ್ರು ಎಂತ ಎಣ್ಕೊಂಡಿದ್ದಾರೆ, ಏನೋ ಒಂದು ನಮ್ಗೆ ಒಂದು ದೊಡ್ಡ ಉಪಕಾರ ಮಾಡಿದ್ದಾರೆ ಅಂತ. ಬಟ್ ಅದು ಅವರ ಕರ್ತವ್ಯ, ಅದನ್ನು ನಾವು ಫಸ್ಟಿಗೆ ಯೋಚನೆ ಮಾಡಬೇಕು. ಸೊ ಇದರಿಂದನೇ ನಾವು ಕೆಟ್ಟಿ ಹೋಗಿರುವಂತದ್ದು, ಬೇರೆ ಏನಿಲ್ಲ. ನಾವು ಈಗ ನೋಡಿ, ಈಗ ಉದಯಾಚಾರ್ಯ ಅವರೇ, ಶಿವಾನಂದ್ ಅವರೇ, ಈಗ ಎಲ್ಲೋ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರನೋ ಅಥವಾ ಕೋಲಾರನೋ, ರಾಯಚೂರು ಅಥವಾ ಮೈಸೂರು ಎಲ್ಲೋ ಈ ರೀತಿಯ ಆರಾಧನೆಗಳು ಈಗ ಆರಂಭವಾಗಿದೆ ಹೊಸದಾಗಿ. ನೀವು ಹೇಳೋ ಥರ ಅದು ಇನ್ನೊಂದಷ್ಟು ಕಡೆಗೆಲ್ಲ ವಿಸ್ತಾರ ಆಗಬಹುದು, ಕಾಂತಾರದ ಪ್ರಭಾವ ಕೂಡ ಇರಬಹುದು. ಇದನ್ನೆಲ್ಲ ತಡಿಲಿಕ್ಕೆ ಆಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಖಂಡಿತ ಅಲ್ಲ, ಸಾಧ್ಯ ಇಲ್ಲ ಎನ್ನುವಂಥದ್ದು. ಈಗ ಕಾಂತಾರ ಅಂತ ಹೇಳಿದ್ರೆ, ಕಾಂತಾರದಲ್ಲಿ ದೈವ ಸಿನಿಮಾದಲ್ಲಿ ನಾವೊಂದು ಸೂಕ್ಷ್ಮ ವಿಚಾರ, ನಾವು ಅದೇ ಅಲ್ಲಿ ಮಾತಾಡಿದ ಪ್ರಯೋಜನ. ಈಗ ನಾವು ಮಾತಾಡೋದು ಕೂಡ ತಪ್ಪು. ಹೊರಗಡೆ ಎಲ್ಲ ಈ ರೀತಿ ಈಗ ಹೊಸ ಆರಾಧನೆಗಳು ಹುಟ್ಟಿಕೊಂಡ್ರೆ ಅದನ್ನು ತಡಿಲಿಕ್ಕೆ ಆಗುದಿಲ್ಲ. ಇನ್ನೊಂದು ನಮ್ಗೆ ಒಂದು ಬೇಜಾರ, ಈಗ ನಮ್ಮಲ್ಲಿ ಹಳೆ ಕಾಲದಲ್ಲಿ ಮಠ, ಅದಕ್ಕೊಂದು ಪದ್ಧತಿ ಅದೆಲ್ಲ ಇತ್ತು. ಹೊಸ ಕಾಲಕ್ಕೆ ಬರುವಾಗ 100 ಜನ ಸ್ವಾಮೀಜಿಗಳು ಹುಟ್ಟಿಕೊಂಡ್ರು. ಸರ್, ಇಲ್ಲ ಸರ್, ಅದು ಖಂಡಿತ ಸಾಧ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವು ರಾಜಕಾರಣಿಗಳ ಋಣಕ್ಕೆ ಬೀಳಬಾರದು. ಈಗ ಇನ್ನೊಂದು ಪ್ರಶ್ನೆ ಬರ್ತಾರೆ. ಈಗ ಕೊರಗತನಿಯನ ವಿಚಾರಕ್ಕೆ ಬರುವಾಗ, ಕೊರಗತನಿಯನನ್ನು ಅದರ ಮೂಲ ಆರಾಧನೆಯನ್ನು ಮೂಲದಲ್ಲಿ ಅದನ್ನು ಕೆಡಿಸಿದವರು, ಹಾಳು ಮಾಡಿದವರು ಯಾರು? ಇದೇ ತುಳುನಾಡಿನವರೇ ಅಲ್ವಾ? ಖಂಡಿತ ಅದೇ ಹೇಳುದು ನಾವು ಇವಾಗ. ಈಗ ಕೊರಗತನಿಯನಿಗೆ 7 ಮದುವೆ ಮಾಡಿ ಮಾಡಿದವರು ಯಾರು? ಮತ್ತೆ ಘಟ್ಟದವರು ಅಲ್ಲ. ಮತ್ತೆ ಕೊರಗತನಿಯನಿಗೆ ಬಣ್ಣ ಬಣ್ಣದ ವೇಷ ಹಾಕಿದವರು ಯಾರು ನೋಡಿ? ಇದು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇದೇ ತುಳುನಾಡಿನವರಲ್ವಾ? ಅಲ್ಲ ನೋಡಿ, ನಾವು ಕೊರಗತನಿಯನಿಗೆ ಇಲ್ಲದ ನರ್ತನವನ್ನೆಲ್ಲ ಸೃಷ್ಟಿ ಮಾಡಿದವರು ಯಾರು ಅಲ್ವಾ?
ಕೊರಗತನಿಯನಿಗೆ ಇಲ್ಲದ ವೇಷ ಭೂಷಣಗಳನ್ನಲ್ಲೂ ಈಗ 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 ಬಂಗಾರ. ಹಾಕಿದವರು ಯಾರು? ಬೆಳ್ಳಿಯ ಮುಟ್ಟಾಳೆ, ಬೆಳ್ಳಿಯ ದಂಡವನ್ನೆಲ್ಲ ಕೊಟ್ಟವರು ಯಾರು? ಅದೆಲ್ಲ ಇತ್ತ ಆರಾಧನೆಯಲ್ಲಿ. ನೋಡಿ, ನೀವು ಹೇಳಿದ್ರಿ ಕೊರಗತನಿಯನಿಗೆ ಅಗೇಲಿನ ಸೇವೆ ಅಂತ ಅಗೇಲಿನ ಇತ್ತು. ಸೇವೆ, ಬೇರೆ ಏನು ಸೇವೆ ಇಲ್ಲ. ಈಗ ಅದನ್ನೆಲ್ಲ ಏನೇನು ಮಾಡಿ ಹಾಕಿದ್ರಲ್ಲ ಬಸರ ಈಗ ಸಿಂಪಲ್. ಹೌದು ಹೌದು. ಯಾರದನ್ನು ಸರಿ ಮಾಡೋದು? ಯಾರಾದ್ರೂ ಮಾತಾಡಿದ್ರ? ನೋಡಿ, ಅದೇ ಹೇಳಿದಲ್ಲ, ಮೂಲದವರು ಮಾತಾಡಿದ್ರ ಅಥವಾ ಮೂಲದ ಅಲ್ಲದವರು ಮಾತಾಡಿದ್ರ? ಮೂಲ ಕ್ಷೇತ್ರದಲ್ಲಿ ಇತ್ತು ಬಿಟ್ರೆ ಬೇರೆ ಎಲ್ಲೂ ಕೊರಗಜ್ಜನ. ನಾನು ಹಾಗೆ ನಿಮ್ಗೆ ಹೇಳಿದ್ದೇನೆ, ಯಾವ ರೀತಿಯಲ್ಲಿ ಆರಾಧನೆ ಅಂತ ಬೀದಿ ಬಸ್ ಸ್ಟ್ಯಾಂಡ್ ಗಳಲ್ಲೆಲ್ಲ ಕಟ್ಟೆ ಕಟ್ಟಿಕೊಂಡು ಹೋಗ್ತಾರೆ. ಅಲ್ಲ, ಖಂಡಿತವಾಗಿ ನಾವು ಈಗ ಈಗ ನೀವು ಮಂಗಳೂರಿನಲ್ಲಿ ನೀವು 10 ವರ್ಷದ ಹಿಂದೆ ಉದಯಾಚಾರ್ಯ ಅವರೇ ಕೊರಗಜ್ಜನ ಕಟ್ಟೆ ಎಷ್ಟಿತ್ತು, ಈಗ ಎಷ್ಟು ಉಂಟು ಲೆಕ್ಕ ಮಾಡಿ. ಹೇಳಿದಲ್ಲ, ಹೇಗೆ ಎಲ್ಲಿಂದ ಬಂತು ನೋಡಿ. ಇದಕ್ಕೆ ನಾವು ತುಳುವಲ್ಲಿ ಒಂದು ಗಾದೆ ಇದೆ, ಏನಂತ ಹೇಳಿದ್ರೆ ಪೆತ್ತದ ಕೆರಂದೆರಡುಂಡು ಕಂಜಿದ ಮೋನೆಡುಂಡು ಅಂತ ಹೇಳಿ. ಹಸುವಿಂದು ಕೆಚ್ಚಲಲ್ಲಿ ಕೂಡ ಇದೆ, ಕರುವಿದ್ದು ಮುಖದಲ್ಲಿ ಕೂಡ ಇದೆ. ಯಾರಿಗೆ ಹೇಳುದು ನಾವು? ಇದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಂತ ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲವನ್ನು ಹೇಳ್ತೀವಿ. ಆದ್ರಿಂದ ಕೊರಗಜ್ಜನ ಮೂಲ ಕ್ಷೇತ್ರದಲ್ಲಿ ಬಿಟ್ರೆ ಬೇರೆ ಎಲ್ಲ ಕಡೆ ಹೇಗೆ ಆರಾಧನೆ ಇತ್ತು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ತಡಪೆಯಲ್ಲಿ ಇಟ್ಬಿಟ್ಟು. ಹೌದು, ಇದನ್ನು ವೈಭವೀಕರಣ ಮಾಡಿ ಆ ಸಮುದಾಯದವರಿಗೆ, ಈಗ ಆ ಸಮುದಾಯದವರು ಮುಗ್ಧ ಸಮುದಾಯ, ಕೊರಗ ಸಮುದಾಯ ನಾವು ಹೇಳಬೇಕು. ಈಗ ಅವರ ಅಭಿಪ್ರಾಯವನ್ನು ಕೇಳುವುದಿಲ್ಲ ನಾವು ಅಲ್ವಾ? ಕೊರಗ ಸಮುದಾಯದ ಇಷ್ಟು ಇಲ್ಲಿ ಕೊರಗಜ್ಜನ ಕಟ್ಟಿಕೊಂಡವರು ಹೇಳ್ತಾರ. ಮುಗಿಸ್ಬೇಕು. ಕಳೆದ ಬಾರಿ ಕೂಡ ಒಂದು ಕೊರಗಜ್ಜನ ಒಂದು ಇಶ್ಯೂ ಆಗಿತ್ತು. ಅದು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಬೇರೆ ಸಮುದಾಯದವ, ಓಕೆ, ಅವನು ಮುಖಕ್ಕೆ ಏನೋ ಕಪ್ಪು ಬಣ್ಣ ಹಚ್ಚಿಕೊಂಡು ಕುಣಿದಾಡಿದಾಗ ಇದ್ದ ಬದ್ದೆಲ್ಲ ಹಿಂದೂ ಸಂಘಟನೆಗಳೆಲ್ಲ ಎದ್ದು ಬಿಟ್ಟು ಅವನು ಕೊರಗಜ್ಜನ ವೇಷ ಹಾಕಿದ ಅಂತ ಹೇಳಿ, ಅದೇ ವೋಟ್ ಬ್ಯಾಂಕ್ ರಾಜಕೀಯ. ದೈವಾರಾಧನೆ ಈಗ ಮೆತ್ತೆ ಏನಿಲ್ಲ, ಖಾಲಿ ವೋಟ್ ಬ್ಯಾಂಕ್ ರಾಜಕೀಯ. ಆವಾಗ ಅವನು ಮುಸ್ಲಿಂ ಸಮುದಾಯದವನಾಗಿದ್ದರಿಂದ ಎಲ್ಲ ಹಿಂದೂ ಸಮುದಾಯದವರು ಎದ್ದುಕೊಂಡು ಬಂದು ಇಷ್ಟೆಲ್ಲ ಗಲಾಟೆ ಮಾಡಿದ್ರು. ಇವಾಗ ಅಲ್ಲಿ ಮೈಸೂರಿನಲ್ಲಿ ಮಾಡಿದ ಯಾರು? ನಮ್ಮ ಹಿಂದೂ ಸಮಾಜದವರೇ ಮಾಡಿರುವಂತದ್ದು. ಆದ್ರಿಂದ ಇದು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಹಿಂದೂ ಸಮಾಜಕ್ಕೆ ನಮ್ಮ ಕಣ್ಣು ಮುಂದೆಂದ ನಾನೊಂದು ಇರುವೆ ಕೂಡ ಹೋಗ್ಲಿಕ್ಕೆ ಬಿಡುದಿಲ್ಲ, ಬೆನ್ನಿಂದ ಆನೆ ಹೋದ್ರೂ ತೊಂದರೆ ಇಲ್ಲ ಅಂತ ಹೇಳಿ. ಸೊ ಈ ರೀತಿಯಾಗಿರುವಂತ ಸಿಸ್ಟಮ್ ಇರುವವರೆಗೆ ನಮ್ಮ ಈ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದು ಹೀಗೇನೆ ನಡೀತಾನೆ ಇರ್ತದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಯ್ತು, ನಾಳೆ ಇನ್ನೊಂದು ಕಡೆಯಲ್ಲಿ ಹಾಗೆ ಎಕ್ಸ್ಪಾನ್ಷನ್ ಆಗ್ತಾನೆ ಹೋಗ್ತದೆ. ನಾವು ಇಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ, ಖಾಲಿ ಅಲ್ಲಿ ಅದು ಮಾಡಿದ್ರು, ಇಲ್ಲಿ ಇದು ಮಾಡಿದ್ರು ಅಂತ ಹೇಳಿ ನಾವು ಮಾತಾಡಿಕೊಂಡೇ ಕೂತ್ಕೊಳ್ಳುದು, ನಾವು ಮನವಿ ಕೊಟ್ಟುಕೊಂಡೇ ಕೂತ್ಕೊಳ್ಳುದು. ಇದು ಉದಯ ಅವರೇ, ಶಿವಾನಂದ ಅವರೇ, ಬಹುಶಃ ನಾವು ತುಳುನಾಡಿನವರು ನಮ್ಮ ಮೂಲದಲ್ಲಿ ನಮ್ಮ ಪರಂಪರೆಯಲ್ಲಿ ಏನಿತ್ತು ಅದನ್ನು ನಾವು ನಿಷ್ಠೆಯಿಂದ ಆಚರಣೆ ಮಾಡಿಕೊಂಡು ಬಂದರೆ ಬಹುಶಃ ಅಷ್ಟು ಸಾಕಂತ ಅನಿಸುತ್ತೆ. ಈಗ ಊರಿಗೆಲ್ಲ ಬುದ್ಧಿ ಹೇಳಿ ಕಾಂತಾರದಿಂದ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ, ದೈವ ನರ್ತಕರು ಯಾರು ಈಗ ಫಸ್ಟ್ ಗೆ ಬಂತದ್ದು ನೋಡಿ. ಕಾಂತಾರ ಸೀಮಾದಿಂದ ದೈವ ನರ್ತಕರು ಅವರ ಅಲೆಮಾರಿಗಳು ಅಲ್ಲ. ಯಾರು ಹೇಳಿದ ಅಲೆಮಾರಿಗಳು? ಸರ್ಕಾರದ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ. ಕುಮಾರ ಪಂಬದ ಉಡುಪಿನಲ್ಲಿ ಹೇಳಿಕೆ ಕೊಡ್ತಾರೆ, ನಾವು ಅಲೆಮಾರಿಗಳಲ್ಲ ಅಂತ ಹೇಳಿ. ಸರ್ಕಾರದ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪಟ್ಟಿಯಲ್ಲಿ ಪರವ, ಪಂಬದ, ನಲಿಕೆ ಎಲ್ಲ ಇದೆ. ನಾವು ಅಲೆಮಾರಿಗಳು ಸಂಪೂರ್ಣವಾಗಿ ಹಿಂದೂ ಸಮಾಜ ನಾವು ಹೇಗೆ ಅಲ್ಲ ಅಂತ ಹೇಳಕ್ಕಾಗದಲ್ಲ. ನಮ್ಮ ರಾಷ್ಟ್ರೀಯತೆ ಹಿಂದೂ, ನಾವು ನಮ್ಮ ದೈವ ದ್ರಾವಿಡ ಪರಂಪರೆ ಆದ್ರೂ ಇಡೀ ಪೂಜನೀಯವಾಗಿ ನಮ್ಮ ಧರ್ಮವನ್ನು ನಾವು ಅಲ್ಲ ಕಳೆಯುವಂತಿಲ್ಲ. ನಮ್ಮ ಧರ್ಮ ನಮ್ಮ ತಾಯಿ ಅಂತ ಹೇಳ್ಬೇಕು. ನಾವು ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೇವೆ ಅಂತ ಎಷ್ಟು ನಾವು ಧರ್ಮಕ್ಕೆ ಗೌರವ ಕೊಡ್ತೇವೆ. ಅಂತ ದೃಷ್ಟಿಯಲ್ಲಿ ಈಗ ನಟಚೇತನ, ಅದು ನಾನು ಹೇಳ್ತೇನೆ, ನಟಚೇತನ ಅವರು ಹೇಗೆ ಹೇಳಿದ್ರು ಅದು ಬಿಡು, ದೈವಾರಾಧಕರಿಗೆ ಅವರನ್ಗೆ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ. ಮಾಶಾಸನ ಮೊದಲೇ ಇತ್ತು, ಕತ್ತಲ್ ಸರ್ಗೆ ಕೇಳಿ. ಇವತ್ತು ಮೊದಲ ನಿನ್ನೆ ಆದ ಮಾಶಾಸನ ಅಲ್ಲ ಅದು. ಮಾಶಾಸನ ಡೈರಿ ತಗೊಳ್ತಿದ್ರು. ನೋಡಿ, ಈ ಸಮಾಜಗಳನ್ನೆಲ್ಲ ಈ ಸರ್ಕಾರ ಒಂದು ಭಾವನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಕಟ್ಟಿ ಇಟ್ಟದ್ರಿಂದ ಇವತ್ತು ನಮ್ಮ ದೈವಾರಾಧನೆಗೆ ಈ ಪರಿಸ್ಥಿತಿ ಬಂದಿದೆ. ದೈವ ಕಟ್ಟುವವರು ಅಂದ್ರೆ ಮುಂಚೂಣಿಯಲ್ಲಿರುವಂತ ಸಮಾಜದವರು, ಈಗ ನಲಿಕೆ ಆಗ್ಲಿ, ಪರವಾಗ್ಲಿ, ಪಮ್ಮನ ಸಮಾಜ ಆಗ್ಲಿ, ಅದರ ಒಟ್ಟಿಗೆ ಬೇರೆ 16 ಸಮಾಜದವರು ಇದ್ದಾರೆ. ನಾನು ಒಬ್ಬ ವಿಶ್ವಕರ್ಮ ಸಮಾಜದವ. ನನಗೆ ದೈವಕ್ಕೆ ಬೇಕಿದ್ದ ಪರಿಕರಣೆಗಳು ಮಾಡುವಂತ ಕೆಲಸ, ನನಗೆ ಒಂದು ಕತ್ತಿ ಮಾಡಿ ಕೊಡಿ ಅಂತ ಹೇಳಿದ್ರೆ ನಾನು ಕತ್ತಿ ಮಾಡಿ ಕೊಡ್ತೇನೆ. ನಾನು ನನ್ನ ಸಮಾಜದವರು. ಅವರ ಕತ್ತಿಯಲ್ಲಿ ಬೊಂಡ ಕಡಿತಾರ ಅಥವಾ ರುಂಡ ಕಡಿತಾರ ನಮ್ಗೆ ಗೊತ್ತಿಲ್ಲ, ನಾವು ಮಾಡಿ ಕೊಡುವಂಥದ್ದು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳಿರ್ತದೆ. ಅದೇ ರೀತಿ ನಾನು ಇದು ಕಳೆದ ಬಾರಿ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದೆ. ಈಗ ನಲಿಕೆ ಸಮಾಜ, ಪರವ ಸಮಾಜ, ಪಮ್ಮದ ಯಾರು ನಲಿಕೆ ಕಟ್ಟಿ ಬರ್ತಾರ ಅವರು ಒಂದು ಪ್ರದೇಶದಲ್ಲಿ, ಆ ಒಂದು ಕಲದಲ್ಲಿ, ದೈವದ ಕಲದಲ್ಲಿ ಅವರು ಕೆಲವೊಂದೊಂದು ಕ್ರಮಗಳನ್ನು ಏನು ಮಾಡಬೇಕಿತ್ತ ಅದನ್ನು ಮಾಡ್ತಿದ್ರೆ ಈಗ ಇದು ಆಗ್ತಿರ್ಲಿಲ್ಲ. ನೋಡಿ, ಕೆಲವೊಂದು ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ದೈವದ ಕೊಡಿಯಡಿಯಲ್ಲಿ ಮುಂಚಿನ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟ ಚಾಕರಿಯವರು ಮತ್ತೆ
ಅದಕ್ಕೆ ಸಂಬಂಧಪಟ್ಟ ಮನೆತನದವರು ಮಾತ್ರ ಹೋಗ್ಲಿಕ್ಕಿದ್ದದು. ಈಗ ಎಲ್ಲ ನಾಯಿ ಪುಚ್ಚೆ ಎಲ್ಲ ಹೊಕ್ಕುದಂತೆ ವೇಳೆಯ ಲೆಕ್ಕ. ರಾಜ್ಯದ ಕಲದಲ್ಲಿ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಅದರದ್ದೇ ಆದ ಒಂದು ಘನತೆ ಇದೆ, ಗೌರವ ಇದೆ. ಓಕೆ, ಯಾರೋ ಒಬ್ಬ ಬಂದು ಕುಡ್ದು ಬಂದು ಕೂತ್ಕೊಳ್ತಾನೆ ರಾಜ್ಯದ ಕಲದಲ್ಲಿ, ಅಂಥದನ್ನು ನಿಲ್ಲಿಸಬೇಕು. ದೈವ ಕಟ್ಟುವ ಯಾರಿದ್ದಾನೆ ನೋಡಿ, ಅವನು ಆಗಲೇ ತೋರಿಸಿ ಹೇಳಬೇಕಿತ್ತು, ಏನಂತೇಳಿ, ನೀನು ಕುಡ್ದು ಬಂದು ಕೂತಿದ್ಯಾ, ಏಳಲ್ಲಿಂದ ಅಂತೇಳಿ. ಆವಾಗ ಅಲ್ಲಿ ನಮ್ಮ ದೈವರಾಧನೆ ಉಳಿತಿತ್ತು. ಇದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಪಾಪ ಅವರು ಋಣದಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಇವತ್ತು ನಾನು ಎಬ್ಬಿಸಿದ್ರೆ ನಾಳೆ ನನಗೆ ಪಟ್ಟಿ ಸಿಗ್ತದೆ ಇಲ್ವಾ ಅಂತೇಳಿ ಭಯದಲ್ಲಿರುವಂತ ಪರಿಸ್ಥಿತಿ ಈಗಾಗಿದೆ ಇವರಿಗೆ. ಎಸ್ ಓಕೆ, ಉದಯ್ ಅವರೇ, ಶಿವಾನಂದ್ ಅವರೇ, ನಂಬಿಕೆ ಆರಾಧನೆಗಳು ಎಲ್ಲ ಗಡಿ ದಾಟಿ ಇಲ್ಲ, ಈಗ ಕಳೆದಾಗಿ ಬರುತ್ತದೆ ಏನಿಲ್ಲ. ಕರಿನೆಕ್ ಕಟ್ಟೆ ಒರಿನೆಕ್ ಕಟ್ಟೆ ಅಂತ ಹೇಳುವಂತ ಒಂದು ನಮ್ದೊಂದು ತುಳುವಿನಲ್ಲಿ ಒಂದು ಮಾತಿದೆ. ಈಗ ಇನ್ನು ಕಡೆಗೆ ಉಳಿದದ ಅಷ್ಟೇ. ಎಸ್, ಧನ್ಯವಾದಗಳು. ನಾವು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡೋಣ. ಚರ್ಚೆ ಇಡೀ ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂಥ ಚರ್ಚೆ ಕೂಡ ನಾವು ನಮ್ಮ ಮೂಲದ ಆಶಯ ಸಂಪ್ರದಾಯವನ್ನು ನಮ್ಮ ಶಕ್ತಿಯಾನುಸಾರ ಎಷ್ಟು ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಡೆಸಿಕೊಂಡು ಹೋಗುವಂಥದ್ದು ಅಲ್ವಾ ಇದು ಶಿವಾನಂದರೆ? ಖಂಡಿತವಾಗಿ. ಎಸ್, ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಶಿವಾನಂದ ಎಸ್ ಪಾಂಡ್ರು ಅವರಿಗೆ, ಜೊತೆಗೆ ಉದಯ ಜಿ ಆಚಾರ್ಯ ಇಬ್ಬರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಿದ್ದೇನೆ. ಧನ್ಯವಾದಗಳು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್.